ನಮಸ್ತೆ ವೀಕ್ಷಕರೇ, ಇನ್ನು ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಹೆಸರು ನೀವು ನೋಡ್ತಾ ಇರುವಾಗ ನಿಮ್ಗೆ ಸ್ವಲ್ಪ ಯೋಚನೆ ಬರ್ಬೋದು, ಏನು ಈ ಒಂದು ಕಾರ್ಯಕ್ರಮ ಅಂತ. ಸೊ ಜಾಸ್ತಿಯಾಗಿ ಕೊರೋನಾ ಬಂದಮೇಲೆ ಜನರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಯಾವುದೇ ಶೋರೂಮ್ ಹೋಗಬೇಕಾದ್ರೂ ಕೂಡ ಸ್ವಲ್ಪ ಕಷ್ಟನೇ. ಅದೇ ರೀತಿಯಾಗಿ ಡೆಂಟಲ್ ಕ್ಲಿನಿಕ್ ಹೋಗಬೇಕಾದ್ರೆ ತುಂಬಾ ಒಂದು ಹೆದರಿಕೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಏನು ರೀಸನ್ ಅಪ್ಪ ಅಂದರೆ ಜನರಿಗೆ ಒಂದು ಕಂಪ್ಲೀಟಾಗಿ ಅವರ ಡೌಟನ್ನು ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ. ಸೊ ಇವತ್ತು ನಾವು ಉಡುಪಿಯ ಒಂದು ಟಾಪ್ ಮೋಸ್ಟ್ ಡೆಂಟಲ್ ಕ್ಲಿನಿಕ್ ಅಲ್ಲಿದ್ದೇವೆ. ಓಕೆ ವೀಕ್ಷಕರೇ, ಇವತ್ತು ಡೆಂಟಲ್ ಕೇರ್ ಕ್ಲಿನಿಕಲ್ಲಿದ್ದೇವೆ. ಡಾಕ್ಟರ್ ವಿಜೇಂದ್ರ ರಾವ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಐ ಆಮ್ ಫೈನ್. ಓಕೆ. ಸೊ ಕೊರೋನಾ ಬಂದ ಮೇಲೆ ಸ್ವಲ್ಪ ಜನರ ಮುಖದಲ್ಲಿ ಸ್ವಲ್ಪ ನಗು ಕಮ್ಮಿ ಆಗಿದೆ ಅಂತ ನನ್ನ ಒಂದು ಯೋಚನೆ. ಸೊ ನಿಮ್ಮ ಮುಖದಲ್ಲಿ ಸ್ವಲ್ಪ ನಗು ಜಾಸ್ತಿ ಇದೆ, ಅದಕ್ಕೆ ರೀಸನ್ ಏನಂತ ಗೊತ್ತಿಲ್ಲ ಸರ್. ನಾವು ಇರೋದೇ ಜನರನ್ನು ನೆಗಾಡಿಸ್ಲಿಕ್ಕೆ. ಓಕೆ. ಯಾವಾಗ ಜನರು ನಮ್ಮ ಎದುರಲ್ಲಿ ನೆಗಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಹಲ್ಲಿನ ಡಿಫೆಕ್ಟ್ಸ್ ನಮಗೆ ಪಟ್ಟ ಗೊತ್ತಾಗ್ತದೆ. ದಟ್ಸ್ ಓನ್ಲಿ ಥಿಂಗ್ ದಟ್ ಈಸ್ ಅ ಪ್ಲಸ್. ದಟ್ ಯಾಕೆಂದರೆ ಸ್ಮೈಲ್ ಇನ್ಕ್ರೀಸ್ ದ ಫೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್. ಕರೆಕ್ಟ್. ಸೊ ನನ್ನ ಬಿಲೀಫ್ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ನಗಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಹಿ ಈಸ್ ಹ್ಯಾಪಿ ಆ್ಯಂಡ್ ಹಿ ಈಸ್ ಹೆಲ್ದಿ. ಎಸ್ ಎಸ್. ಆ್ಯಕ್ಚುಲಿ ಭಾಳ ಬೇಸರದ ಸಂಗತಿ ಅಂದರೆ ಕ್ರಿಸ್ತಶಕ 2000 ಹೊತ್ತಿಗೆ ಹೆಲ್ತ್ ಫಾರ್ ಆಲ್ ಅಂತ ಹೇಳಿ WHO ಕಾಲ್ ಕೊಟ್ಟಿತ್ತು. ಅಂದರೆ ಹೆಚ್ಚಿನ ಮಟ್ಟಿಗೆ ಜಗತ್ತಿನ ಎಲ್ಲರಿಗೂ ಆರೋಗ್ಯ ಇರಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ 2020 ಬಂದರೆ ಜಗತ್ತಿನ ಎಲ್ಲ ಆರೋಗ್ಯ ಹಾಳಾಗಿದೆ. ಹೌದು, ಕರೆಕ್ಟ್. ಸೊ ನನ್ನ ಬಿಲೀಫ್ ಏನಂದರೆ, ವಿ ಆರ್ ಸೋಷಿಯಲಿ ಕನ್ಸರ್ನ್ ಆ್ಯಂಡ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಮೇಕಿಂಗ್ ಎವ್ರಿ ಒನ್ ಹೆಲ್ದಿ. ಓಕೆ. ಮೋರ್ ಓವರ್ ಹ್ಯಾಪಿ. ಎಸ್. ಸೊ ಬೇಸರ ಸಂಗತಿ ಅಂದರೆ, ಕೊರೋನಾ ಬಂದಾಗ ದ ರಿಸ್ಕ್ ಆಫ್ ಗೋಯಿಂಗ್ ಟು ಡೆಂಟಲ್ ಕ್ಲಿನಿಕ್, ಅದರಿಂದ ಡೆಂಟಿಸ್ಟ್ ಯಾವ ರಿಸ್ಕ್ ಒಂದು ಇದರಲ್ಲಿದ್ದಾರೆ ಅಂತ ಹೇಳಿದರೆ 99.2% ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ನಾವಿದ್ದೇವೆ. ಎಸ್ ಎಸ್ ಎಸ್. ಸೊ ಆದರೂ ನಾವು ನೆಗಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಕೊರೋನಾ ವಾರಿಯರ್ಸ್ ಹೇಗೆ ಸಂತೋಷ ಕೊಡ್ತಾರೆ, ಎಸ್, ಅದೇ ರೀತಿಯಲ್ಲಿ ನಾವು ಈಗ ಪೇಷಂಟ್ಸನ್ನು ಇಷ್ಟು ರಿಸ್ಕಿನಲ್ಲಿ ಫೇಸ್ ಮಾಡ್ತಾ ಇದ್ದೇವಲ್ಲ. ಸೊ ವಿ ಆಲ್ಸೋ ಫೀಲ್ ಪ್ರೌಡ್ ಆ್ಯಂಡ್ ದಿಸ್ ಇಸ್ ಎ ಸ್ಮೈಲ್ ಆಫ್ ಪ್ರೈಡ್ ಆ್ಯಂಡ್ ಡಿಗ್ನಿಟಿ ಫಾರ್ ಚೂಸಿಂಗ್ ದಿಸ್ ಪ್ರೊಫೆಷನ್. ಓಕೆ. ಸೊ 2020 ಸ್ವಲ್ಪ ಎಫೆಕ್ಟ್ ಕೊಡ್ತಾ ನಿಮಗೆ ಜಾಸ್ತಿಯಾಗಿ ಹೇಳಬೇಕಾದ್ರೆ? ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಲೈಫ್ ಇಸ್ ಅ ಪೆಂಡುಲಮ್ ವಿಚ್ ಆಸಿಲೇಟ್ಸ್ ಬಿಟ್ವೀನ್ ಜಾಯ್ ಆ್ಯಂಡ್ ಸಾರೋ. ಸೊ ವಿ ಶುಡ್ ಬಿ ರೆಡಿ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಎ ಡಾಕ್ಟರ್ಸ್ ಲೈಫ್ ಇಸ್ ಬಿ ಪ್ರಿಪೇರ್ಡ್. ಸೊ ವೆನ್ ಯು ಸ್ಟ್ರಗಲ್ ಹಾರ್ಡ್, ನಿಮ್ಗೆ ಗೊತ್ತಿರ್ಬೋದು, ಎನಿ ಪೇನ್ ಅಬೌವ್ ದ ನೆಕ್, people will say, doctor, it's a worse pain. And I have heard many women saying that ಡೆಲಿವರಿ ಪೇನ್ ಆದರೂ ಆಗ್ಬೋದು ಡಾಕ್ಟ್ರೆ, ಅಲ್ಲಿ ನೋವು ಬೇಡ. ಸೊ ಐ ನೋ ವಾಟ್ ಈಸ್ ಮೈ ರೋಲ್ ಆ್ಯಂಡ್ ಮೈ ರೆಸ್ಪಾನ್ಸಿಬಿಲಿಟಿ ಇನ್ ಕಿಲ್ಲಿಂಗ್ ದ ಪೇನ್. ಕೆಲವು ಸ್ಟೇಟ್ಮೆಂಟ್ಗಳು ಬಂತು, ಡೆಂಟಿಸ್ಟ್ರಿ ಇಸ್ ನಾನ್ ಎಸೆನ್ಷಿಯಲ್ ಸರ್ವಿಸ್, ಡೆಂಟಿಸ್ಟ್ಗಳು ಅಷ್ಟು ಏನು ಸಮಾಜಕ್ಕೆ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಅಂತ ಬರೋದಿಲ್ಲ ಅಂತ. ಆದರೆ ನಮಗೆ ಆ ಮಾತು ಸ್ವಲ್ಪ ಬೇಸರ ತಂದ್ರೂ ಮತ್ತೆ ನಾವು ನೋಡುವಾಗ ನಮಗನ್ಸಿತು, ಇಲ್ಲ, ವಿ ಆರ್ ಆಲ್ಸೋ ದ ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸ್. ಬಿಕಾಸ್ ಜನರ ಮುಖದಲ್ಲಿ ಇಷ್ಟು ಆತಂಕ ಏನಿರುವಾಗ ಅವರು ಕೂತ್ಕೊಂಡು ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಒಳ್ಳೆ ಮನೇಲಿ ಅಡುಗೆ ಮಾಡಿ ತಿನ್ನೋದೆಲ್ಲ ಆಗ್ತದೆ. ತಿನ್ನಲಿಕ್ಕೆ ಆಗದಿದ್ದರೆ ಕಷ್ಟ. ಬೇಸಿಕಲಿ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಸೊ ಐ ಫೆಲ್ಟ್ ದಟ್ ಡೆಂಟಿಸ್ಟ್ ಇಸ್ ಅ ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸ್. ಬಿಕಾಸ್ ಹೆಲ್ತ್ ಇದೆ ಅಂದರೆ ಸ್ಮೈಲ್ ಇದೆ, ಸ್ಮೈಲ್ ಬೇಕಾದರೆ ಡೆಂಟಿಸ್ಟ್ ಬೇಕು. ಸೊ ಐ very openly say that dentist is the most essential service rather than non-essential. Yes. ಸರ್, ನೀವು ಹೇಳಿದಾಗೇ 2020 ಯಾವ ಥರ ಎಫೆಕ್ಟ್ ಆಗಿದೆ ಅಂತ ನೀವು ಹೇಳಿದ್ರಿ. ಬಟ್ ನೀವು ಮಾತಾಡುವಾಗನೇ ಗೊತ್ತಾಗುತ್ತೆ ಎಫೆಕ್ಟ್ ಸ್ವಲ್ಪ ಕಮ್ಮಿ ಆದದ್ದು ಅಂತ. ಅಂದರೆ ಯಾಕಂದರೆ ಮೇ ಬಿ ನೀವು ಹೇಳಿದಾಗೇ ಎಲ್ರಿಗೂ ಒಂದು ಜಾಸ್ತಿಯಾಗಿ ಹೆದರಿಕೆ ಇರುತ್ತೆ ಕಸ್ಟಮರ್ಸ್ಗಳಿಗೆ. ಮೇ ಬಿ ಡೆಂಟಲ್ ಕ್ಲಿನಿಕ್ ಬರಬೇಕಾದ್ರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಹೇಗೆ ಮೇಂಟೈನ್ ಮಾಡೋದು ಅನ್ನೋ ಒಂದು ಮೈಂಡಲ್ಲಿರೋದು. ಸೊ ಹೇಗೆ ಸರ್ ನಮ್ಮ ಕ್ಲಿನಿಕಲ್ಲಿ ಯಾವ ಥರ ಫೆಸಿಲಿಟೀಸ್ ಎಲ್ಲ? ಬೇಸಿಕಲಿ ಏನಂತ ಹೇಳಿದರೆ, ಲಾಕ್ಡೌನ್ ಇದ್ದ ಸಂದರ್ಭದಲ್ಲಿ ಪೇಷಂಟ್ಸ್ಗಳಿಗೆ ಆತಂಕ. ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ, ನಿಮಗೂ ಸ್ಟೂಡೆಂಟ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಲ್ಲಿಗೆ ಹೋಗಬೇಡ ಅಂದರೆ ಯಾಕೆ ಹೋಗಬಾರ್ದು, ಕ್ವಶನ್ ಮಾರ್ಕ್. ಏನು ಮಾಡಬಾರ್ದು ಅಂದರೆ ಅದನ್ನು ಮಾಡಿದರೆ ಏನಾಗುತ್ತೆ, ಆ್ಯಂಡ್ ಸ್ವಲ್ಪ ಹೀರೋಯಿಕ್ ಮನೋಭಾವ ಇರುವವರೆಗೆ ಅದನ್ನು ಮಾಡಿನೇ ನೋಡಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದರೆ, ಇಷ್ಟರವರೆಗೆ ಯಾವುದೇ ಒಂದು ಗೌರ್ಮೆಂಟ್ ಬಾಡಿಯಿಂದ ಡೆಂಟಲ್ ಕ್ಲಿನಿಕ್ ಶುಡ್ ಬಿ ಕ್ಲೋಸ್ಡ್ ಅಂತ ಯಾವುದೇ ಒಂದು ಸರ್ಕ್ಯುಲರ್ ಇವತ್ತಿನವರೆಗೆ ಬಂದಿಲ್ಲ. ನಮಗೆ ಗೌರ್ಮೆಂಟಿಂದ, IDA ಇಂದ, ಹೆಲ್ತ್ ಮಿನಿಸ್ಟ್ರಿಯಿಂದ, ಮತ್ತು DCI ಇಂದ, ಮತ್ತು ICMR ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಅದು ಕೊಟ್ಟಿದ್ದಾರೆ. ಯಾವ ಥರ ನೀವು ಆಪ್ರೇಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದ್ರ ಜೊತೆಗೆ
ನಿಮಗೆ ಅಡ್ವೈಸರೀಸ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಪ್ರೋಟೋಕಾಲ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಡ್ಯೂರಿಂಗ್ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಸ್ಟ್ರಿಕ್ಟ್ಲಿ ಟೆಲಿಫೋನಿಕ್ ಕನ್ಸಲ್ಟೇಷನ್ ಕೊಡ್ತಾ ಇತ್ತು. ಆಮೇಲೆ ಅದಕ್ಕಿಂತ ಜಾಸ್ತಿ ಅಗತ್ಯ ಇದ್ದರೆ ಫಾರ್ಮಾಕೊಲಾಜಿಕಲ್ ಕನ್ಸಲ್ಟೇಷನ್ ಅಂದರೆ ಫಾರ್ಮಸಿಗೆ ಹೋಗಿ ಫೋನ್ ಮಾಡಿಬಿಟ್ಟು ಅಥವಾ ನಮ್ಮ ಪ್ರಿಸ್ಕ್ರಿಪ್ಷನನ್ನು ವಾಟ್ಸಪ್ ಮಾಡಿ ಅದರ ಮೂಲಕ ಮಾಡ್ತಾ ಇತ್ತು. ಆಮೇಲೆ ಎಮರ್ಜೆನ್ಸಿ ಮೆಡಿಕಲ್ ಫೆಸಿಲಿಟಿಯನ್ನು ಯಾರು ಕೇಳಿದಾಗ ನಾವೇನು ಹೇಳ್ತಿತ್ತು ಅಂದರೆ ತಾವು ದಯವಿಟ್ಟು ಹೈಯರ್ ಸೆಂಟ್ರಿಗೆ ಹೋಗಿ ಅಂತ. ಆದರೆ ನಮ್ಮಲ್ಲಿ ಇದ್ದಿದ್ದು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸರ್ಜರಿ ಮಣಿಪಾಲ್. ಓಕೆ. ಬಟ್ ಅದರಲ್ಲೂ ಕ್ಲೋಸ್ ಆಗಿತ್ತು, ಕೇವಲ ಓರಲ್ ಸರ್ಜರಿ ಫಂಕ್ಷನ್ ಆಗ್ತಿತ್ತು. ಅದರಿಂದಾಗಿ ಹಲ್ಲು ತೆಗೆಯುವಂಥದ್ದು ಮಾತ್ರ ಸೊಲ್ಯೂಷನ್ ಇತ್ತೇ ವಿನಃ ಬೇರೆ ಯಾವುದೂ ಕಾಂಪ್ಲಿಕೇಶನ್ಸ್ ಇಲ್ಲ. ಈಗ ಸರಿಗೆ ಹಾಕಿದವರಿಗೆ ಸರಿಗೆ ಕಟ್ಟಾಗೋದು, ಅದು ಕೆನ್ನೆಗೆ ಹೆಟ್ಟೋದು, ಅಥವಾ ಸಿವಿಯರ್ ಹಲ್ಲು ನೋವಾಗಿ ರೂಟ್ ಕೆನಾಲ್ 2 ಸ್ಟೆಪ್ ಆಗಿ ಅವರಿಗೆ ಆಬ್ಸೆಸ್ ಆಗೋದು, ಸ್ವೆಲ್ಲಿಂಗ್ ಆಗೋದು, ಇಂಥ ಕೇಸಸ್ಸನ್ನು ಹ್ಯಾಂಡ್ಲಿಂಗ್ ಆಗ್ತಿರಲಿಲ್ಲ. ಪೇಷಂಟ್ಸ್ ತುಂಬ ಎಜಿಟೇಷನಲ್ಲಿ ಫೋನ್ ಮಾಡ್ತಾಯಿದ್ರು. ನಾವೆಲ್ಲ ಏನು ಮಾಡಿದ್ದೇವೆ ಅಂದರೆ ನಮ್ಮ IDA ಪ್ರೆಸಿಡೆಂಟ್ ಏನು ಪ್ರಮೋದ್ ಶೆಟ್ಟಿ ಅಂತಿದ್ದಾರೆ, ಅವರ ಕಾಲ್ ಮೇಲೆ, ಮತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್, ಸ್ಟೇಟ್ ಸೆಕ್ರೆಟರಿ, ನ್ಯಾಷನಲ್ ಪ್ರೆಸಿಡೆಂಟ್, ನ್ಯಾಷನಲ್ ಸೆಕ್ರೆಟರಿ ಭಾಳ ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡಿದ್ದಾರೆ. ಅದ್ರ ಪ್ರಕಾರ ಮುರಳೀಧರ್ ಭಟ್ ಅಂತ IDA ಸೆಕ್ರೆಟರಿ ಇದ್ದಾರೆ. ಇವರೆಲ್ಲ ಚೆನ್ನಾಗಿ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರಿಂದಾಗಿ ನಮಗೆ ಒಂದು ಅಡ್ವೈಸರಿಯನ್ನು ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಲಾಕ್ಡೌನ್ ಪೀರಿಯಡ್ನಲ್ಲಿಯೂ ಸಹ ವಿ ವರ್ ಅವೈಲೇಬಲ್ ಆನ್ ಎಮರ್ಜೆನ್ಸಿ ಅಂತ ನಮ್ಮ ಟೆಲಿಫೋನ್ ನಂಬರನ್ನು ಎಲ್ಲ ಒಂದು ಶಟರ್ ಮೇಲೆ ಡಿಸ್ಪ್ಲೇ ಮಾಡಿತ್ತು. ಓಕೆ. ಸೊ ಆ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ ಕೆಲವು ನೀವು ಹೇಳಿದಾಗೆ ಕೆಲವರಿಗೆ ಕಸ್ಟಮರ್ ಜಾಸ್ತಿಯಾಗಿ ತುಂಬ ನೋವು ಇರುತ್ತೆ, ಹಲ್ಲಿನ ನೋವು ತುಂಬ ಜಾಸ್ತಿ ಇರುತ್ತೆ. ಆವಾಗ ಜಾಸ್ತಿ ನಿಮ್ಗೆ ಕಾಲ್ ಮಾಡಿ ಹೇಳ್ಬೋದು ತುಂಬ ನೋವಿದೆ ಸರ್, ಹೇಗಾದರೂ ಆಪ್ರೇಟ್ ಮಾಡಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಕಷ್ಟ ಆಗಲಿಲ್ವಾ? ಬಹಳ ಮನಸ್ಸಿಗೆ ಬೇಸರ ಆಗ್ತಾ ಇತ್ತು. ಸಮ್ವೇರ್ ವಿ ವೇರ್ ಫೀಲಿಂಗ್ ದಟ್ ಓಕೆ ನಾವು ಏನೋ ನಮ್ಮ ಕರ್ತವ್ಯದಿಂದ ಹಿಂದೆ ಹೋಗಬೇಕು ಅಂಥೇಳಿ ಮನಸ್ಸಿಗೆ ಬರ್ತಾ ಇತ್ತು. ಆದರೂ ಎಲ್ಲರೂ ಮುಂದೆ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು. ಅದರಿಂದ ಅದ್ರ ಮಿಡ್ಲಲ್ಲಿ ಒಂದ್ಸರಿ ಓಪನ್ ಮಾಡಿದ್ವಿ. ಆಗಲೇ ತುಂಬ ಏರೋಸಾಲ್ ಕ್ರಿಯೇಟಿಂಗ್ ಇಂಡಸ್ಟ್ರೀಸ್ ಅಂಥೇಳಿ ಸುಪ್ರೀಂ ಕೋರ್ಟ್ದು ಒಂದು ಆರ್ಡ್ರಲ್ಲಿ ಬಂತು. ಅದರ ಪ್ರಕಾರ ಡೆಂಟಿಸ್ಟಲ್ಲಿ ಎಲ್ಲಿ ನಾವು ಎರೋಟರ್ ಅಂತ ಏನು ಯೂಸ್ ಮಾಡ್ತೀವಿ ಡ್ರಿಲ್ಲಿಂಗ್ ಮಿಷಿನ್, ಅದರಲ್ಲಿ ಸ್ವಲ್ಪ ಏರೋಸಾಲ್ ಕ್ರಿಯೇಟ್ ಆಗುತ್ತೆ. ಆದರೆ ಈಗ ಏರೋಸಾಲ್ ಕ್ರಿಯೇಟಿಂಗ್ ಇಂಡಸ್ಟ್ರಿಗೆ ಪ್ಯಾರಲಲ್ ಆಗಿ, ಅಂದರೆ ಈ ಒಂದು ಯಾರೋ ಮೊನ್ನೆ ತಮಾಷೆಗೆ ಹೇಳಿದ್ರು, ಇಲಿಯ ಹುಲಿಯ ಗೊತ್ತಿಲ್ಲ ಕೊರೋನಾ, ಈಗಷ್ಟೇ ನಾವು ಹುಲಿಗೆ ಫೈಟ್ ಮಾಡೋ ಥರ ಮಾಡ್ತಾ ಇದ್ದೀವಿ. ಆದ್ದರಿಂದಾಗಿ ನಾಳೆ ಇಲಿ ಅಂತ ಗೊತ್ತಾದ್ರೂ ಇದು ಸೇಫು ಅಂತ. ಸೊ ನಾವೇನು ಮಾಡ್ತಿದ್ವಿ, ನಮ್ಮಲ್ಲಿ ಎಲ್ಲ ಪ್ರೋಟೋಕಾಲ್ಸನ್ನು ಸ್ಟಾರ್ಟಿಂಗಿಂದನೇ ಫಾಲೋ ಮಾಡ್ತಿದ್ವಿ. ಕೊರೋನಾ ಬರೋ ಮೊದಲಿಂದನೂ ಸ್ಟಾರ್ಟಿಂಗಲ್ಲಿ ಡೆಂಟಿಸ್ಟ್ ಕ್ಲಿನಿಕ್ ಓಪನ್ ಆಗಬೇಕಾದ್ರೆ, ನಾನೀಗ ಇಂಡಿಯಾದ ಹೊರಗೆ 4 ದೇಶದಲ್ಲಿ ಕೆಲಸ ಮಾಡಿದವು. ಆದ್ದರಿಂದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನು ಟೆಕ್ನಾಲಜಿ ಅಡ್ವಾನ್ಸ್ ಇತ್ತು ಅದನ್ನೆಲ್ಲ ನನ್ನ ಕ್ಲಿನಿಕ್ಕಿಗೆ ತಗೊಂಡು ಬಂದಿದ್ದೇನೆ. ಆದ್ದರಿಂದಾಗಿ ವಿ ವರ್ ನಾಟ್ ಸ್ಕೇರ್ಡ್. ಪೀಕ್ ಆಫ್ HIV ನಾವು ಕೆಲಸ ಮಾಡಿದ್ದೀವಿ, HIV ಪೀಕಲ್ಲಿದ್ದಾಗ. ಅದೇ ರೀತಿ ಇಬೋಲಾ, ಅದೇ ರೀತಿ H1N1, ಇದೆಲ್ಲ ಪೀಕಲ್ಲಿದ್ದಾಗನೂ ನಾವು ವರ್ಕ್ ಮಾಡಿದ್ದೇವೆ. ಹೆಪಟೈಟಿಸ್ ವಾಸ್ ಒನ್ ಮೇಜರ್ ಡಿಸೀಸ್, ನಾವೆಲ್ಲ ಫೈಟ್ ಮಾಡಿರೋದು. ಅದರಿಂದಾಗಿ ನಮ್ಮ ಪ್ರಿಪರೇಷನ್ ಶುರುವಿಂದನೇ ಇತ್ತು. ಅದ್ರ ಜೊತೆ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಆ್ಯಡ್ ಆಯಿತು. ನಾವೇನು ಮಾಡಿದ್ದೀವಿ, ಪೇಷಂಟಿಗೆ ಸ್ಟ್ರಿಕ್ಟ್ಲಿ ಆನ್ ಅಪಾಯಿಂಟ್ಮೆಂಟ್ಸ್ ಅಂತ 1 ಅವರಿಗೆ ನಮಗೆ ಒಂದು ಪೇಷಂಟ್ ಒಳಗೆ ಬಂದು, ತಾವು ನೋಡಿದ್ರಿ ಯಾವ ಥರ ಅದೆಲ್ಲ ಸ್ಯಾನಿಟೈಸೇಷನ್ ಆಗುತ್ತೆ, ಯಾವ ಥರ ನಾವು ಟೆಂಪ್ರೇಚರ್ ನೋಡ್ತೀವಿ, ಯಾವ ಥರ ಅವ್ರೇನಾದ್ರು ಪ್ಯಾನಡಾಲ್ ಅಥವಾ ಮಾತ್ರೆ ತಗೊಂಡು ಬಂದರೆ ಗೌರ್ಮೆಂಟ್ ಅದಕ್ಕೂ ಚೆಕ್ ಹಾಕ್ತು. ಯಾಕೆಂತ ಹೇಳಿದ್ರೆ ಯಾರು ಪ್ಯಾರಾಸಿಟಮಲ್ ತಗೊಳ್ತಾನೆ ಅದು ರಿಪೋರ್ಟ್ ಆಗಬೇಕು ಅಂತ. ನಮ್ಮ ಪ್ರತಿಯೊಂದು ಕೇಸು ಸಹ ರಿಪೋರ್ಟ್ ಆಗುತ್ತೆ, ಅಪ್ಡೇಟ್ ಮಾಡ್ತೀವಿ. ಮತ್ತು ಒಳಗೆ ಬಂದ ತಕ್ಷಣ ಪಲ್ಸ್ ಆಕ್ಸಿಮೀಟ್ರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಏನು ಅಂತ ನೋಡ್ತೀವಿ. ಅದು ಲೋ ಇದ್ದರೆ ಪೇಷಂಟ್ ಒಳಗೆ ತಗೊಳ್ಳಲ್ಲ. ಎಲ್ಡರ್ಲಿ ಪೇಷಂಟನ್ನು ಆದಷ್ಟು ಮಟ್ಟಿಗೆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಕೊಟ್ಟು ಮ್ಯಾನೇಜ್ ಮಾಡಿದ್ದೇವೆ. ಸಣ್ಣ ಮಕ್ಕಳನ್ನು ಪೋಸ್ಟ್ಪೋನ್ ಮಾಡಲಿಕ್ಕಾದ್ರೆ ಮ್ಯಾನೇಜ್ ಮಾಡಿದ್ದೇವೆ. ಅದರ ನಂತರ ಯಾರಿಗೆ ಹಿಸ್ಟ್ರಿ ತಗೋತೀವಿ, ಟೋಟಲ್ ಏನು ಪ್ರಾಬ್ಲಮ್ ಇದೆ ನಿಮಗೆ, ಪಾಸ್ಟ್ ಇದರಲ್ಲಿ ಹಿಸ್ಟ್ರಿ ಆಫ್ ಟ್ರಾವೆಲಿಂಗ್ ಇತ್ತಾ, ಎಲ್ಲಿಂದ ಬಂದಿದ್ದೀರಿ, ಮತ್ತು ಏನು ನಿಮಗೆ ಕೆಮ್ಮ, ಶೀತ, ಜ್ವರ, ಫ್ಯಾಟಿಗೇಬಿಲಿಟಿ, ಹೆಡ್ಏಕ್ ಇದೇನಾರು ಇದೆಯಾ. ಯಾಕೆಂತ ಹೇಳಿದ್ರೆ ಕೊರೋನಾದ್ದು ಇಂಥದೇ ಲಕ್ಷಣ ಅಂತ ಹೇಳಲಿಕ್ಕೆ ಕೆಲವು ಸರಿ ಕಷ್ಟ ಆಗ್ತಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಟೋಟಲ್ ಕೇಸ್ ಹಿಸ್ಟ್ರಿ ತಗೊಂಡು, ಮತ್ತು ಇನ್ನು ಅವ್ರ ಹತ್ರ ಒಂದು ಇದು ಹೇಗೆ, ಅದು ಬಹಳ ತಮಾಷೆ ಕಾಣುತ್ತೆ ನಮಗೆ ಕೆಲವು ಸರಿ ಸೈನ್ ಮಾಡಿಸ್ಬೇಕಾದ್ರೆ ಬ್ಯಾಂಕಲ್ಲಿ ಹೇಗೆ ನೀವು ಲೋನ್ ತಗೊಳ್ಬೇಕಾದ್ರೆ ಎಲ್ಲನೂ ಬರ್ಕೊಂಡು ಸಣ್ಣ ಅಕ್ಷರದಲ್ಲಿ ಬರ್ಕೊಂಡು ಕೊನೆಗೆ ಸಿಗ್ನೇಚರ್ ತಗೊಳ್ತಾರಲ್ಲ, ಆ ಥರ ನಾವು ಡಿಟೇಲಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ನನ್ನ ಸ್ವಂತ ರಿಸ್ಕಿನಲ್ಲೇ ಬಂದಿದ್ದೀನಿ. ಯಾಕೆಂದರೆ ಅದೊಂದು ರೂಲ್ ಇತ್ತು. ಒಂದು ಪಕ್ಷ ಕೊರೋನಾ ಪೇಷಂಟ್ ಒಳಗೆ ಬಂದು ಕೊರೋನಾ ಎನೋಸ್ ಆಯಿತು, ಅವನಿಗೆ ಕೊರೋನಾ ಇದೆ ಅಂತ ಗೊತ್ತಾಯಿತು, ಆಗ ಆ ಕ್ಲಿನಿಕ್ಕು ಸೀಲ್ ಡೌನು, ಅದರ ಸುತ್ತಮುತ್ತಲಿನ ಏರಿಯಾ ಸೀಲ್ ಡೌನು, ಅದ್ರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ನವರನ್ನು ಕ್ವಾರಂಟೈನ್ ಮಾಡುವಂತಹ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಈಗಷ್ಟೇ ರಿಲ್ಯಾಕ್ಸೇಷನ್ ಆಗಿದೆ, ಬಟ್ ಅಲ್ಲಿವರೆಗೆ ಹೋಗಿತ್ತು. ಆದ್ದರಿಂದಾಗಿ ನಮಗೆ ವಿ ಫೆಲ್ಟ್ ವಿ ಆರ್ ಪುಟ್ಟಿಂಗ್ ಅವರ್ ಪ್ರೊಫೆಷನಲ್ ಲೈಫ್ ಇನ್ ಟು ರಿಸ್ಕ್, ಪರ್ಸನಲ್ ಲೈಫ್ ಇನ್ ಟು ರಿಸ್ಕ್. ಇದು ಎರಡನ್ನು ಹಾಕ್ಕೊಂಡು ಪೇಷಂಟ್ಸನ್ನು ಎಲ್ಲ ಥರ ಮಾಡಿ ಅವರನ್ನು ಒಳಗೆ ಬಿಡುವ ಮೊದಲೇ ಟೋಟಲ್ ಸ್ಕ್ರೀನಿಂಗ್ ಮಾಡಿ, ಇನ್ಫ್ಯಾಕ್ಟ್ ಏರ್ಪೋರ್ಟಲ್ಲಿ ಯಾವ ಥರ ಮಾಡ್ತಾರೆ ಅಥವಾ ಮಿಲಿಟರಿ ಬೇಸ್ ಒಳಗೆ ಯಾವ ಥರ ಹೋಗ್ಬೇಕಾದ್ರೆ ಯಾವ ಥರ ಮಾಡ್ತಾರೆ ಆ ಥರ ಸ್ಕ್ರೀನಿಂಗ್ ಮಾಡಿ ಒಳಗೆ ಬಿಡೋದ್ರಿಂದಾಗಿ ವಿ ಆರ್ ಏಬಲ್ ಟು ಫೈಟ್ ದಿಸ್ ಕ್ರೈಸಿಸ್ ಆಫ್ ಮೆಂಟಲ್ ಎಗನಿ ಆಫ್ ದ ಪೇಷಂಟ್. ಮೋರ್ ದೆನ್ ಅವರ ನೋವನ್ನು ಟ್ರೀಟ್ ಮಾಡುವ ಬದಲಿಗೆ ಅದಕ್ಕಿಂತ ಜಾಸ್ತಿ
ಅವರ ಅಟೆನ್ಷನನ್ನು ನಾವು ಮ್ಯಾನೇಜ್ ಮಾಡಿದ್ವಿ. ಐ ರಿಯಲಿ ಅಪ್ರಿಷಿಯೇಟ್ ಸ್ಪಂದನ ಫಾರ್ ಟೇಕಿಂಗ್ ಅಪ್ ದಿಸ್ ಶೋ, ಬಿಕಾಸ್ ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತೇವೆ. ಐ ಹರ್ಡ್ ದಟ್ ಇಟ್ಸ್ ಯುವರ್ ಬ್ರೈನ್ ಚೈಲ್ಡ್ ಆ್ಯಂಡ್ ಮಿಸ್ಟರ್ ಸಾಯಿ ಪ್ರಸಾದ್ಸ್ ಬ್ರೈನ್ ಚೈಲ್ಡ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಶೋ ಇಟ್ ಟು ಪೀಪಲ್ ದಟ್ ದಿಸ್ ಈಸ್ ದ ಎಕ್ಸ್ಟೆಂಟ್, ಭಯ ಅಂತ ಭಯ ಹುಟ್ಟಿಸುವ ಬದಲಿಗೆ ಇದೇ ಭಯ, ಇದನ್ನು ಈ ರೀತಿ ಎದುರಿಸುವ ಎಲ್ಲ ಪ್ರಯತ್ನಗಳು ನಡೆದಿದ್ದೇವೆ ಅಂತ ಆದರೆ ಭಯ ಆಟೋಮೆಟಿಕ್ ಹೊರಟೋಗುತ್ತೆ. ನನಗೆ ನನ್ನ ಒಂದು ಡೌಟ್ ಇದೆ ಸರ್. ನನ್ನ ಡೌಟ್ ಅಂದರೆ ಮೇ ಬಿ ಒಳಗೆ ಆಪ್ರೇಟ್ ಮಾಡ್ತಾ ಇರುವಾಗ ಜನರಿಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ, ಏನು ಯಾವ ಥರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆಯಾ? ಸೊ ನೀವು ಆಗಲೇ ಹೇಳಿದಾಗೇ ತುಂಬಾ ಕಷ್ಟ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಸೊ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವ ಥರ? ಬೇಸಿಕಲಿ ಏನಂದರೆ ಪೇಷಂಟ್ ಬರುವಾಗ ನೋಡಿ, ನನ್ನ ಸ್ಟಾಫ್ ಇದು ಮತ್ತು ನಮ್ಮದು ತುಂಬ ಲೈಫ್ ರಿಸ್ಕಲ್ಲಿ ಅಂತ ಗೊತ್ತಿದ್ದಾರೆ. ಡೈಲಿ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೂ ಯಾರು ಎದುರು ಬಂದವ ಸ್ವಲ್ಪ ಸ್ನೀಸ್ ಮಾಡಿದ್ರೂ ಟೆನ್ಷನ್ ಆಗುತ್ತೆ. ಜನ ಮಾಸ್ಕನ್ನು ರಾಂಗ್ ರೀತಿಲಿ ವೇರ್ ಮಾಡ್ಕೋತಾರೆ. ಅದಕ್ಕೆ ಗೌರ್ಮೆಂಟ್ನವರು ಎಲ್ಲ ನಮಗೆ 3 ಪ್ಲೈ ಮಾಸ್ಕ್ ಅಥವಾ ಸರ್ಜನ್ಸ್ ಮಾಸ್ಕ್ ನಾನ್ ಅವೈಲಬಿಲಿಟಿ ಬಂದ ತಕ್ಷಣ ಬಟ್ಟೆ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಆ ಮಾಸ್ಕ್ ಯೂಸ್ ಮಾಡಿದ ತಕ್ಷಣ ಒಂದು ಅಲರ್ಟ್ನೆಸ್ ಬರುತ್ತೆ. ಹೇಗೆ ಕೈ ಫ್ರಾಕ್ಚರ್ ಆದರೆ ಒಂದು ಬ್ಯಾಂಡೇಜ್ ಹಾಕಿದರೆ ಕೈ ಓಡಾಡಿಸಬಾರ್ದು ಅಂತ ಬರುತ್ತೆ, ಅದೇ ಥರ ಮಾಸ್ಕ್ ಮುಖದಲ್ಲಿದ್ದರೆ ಮಾತನಾಡುವಾಗ ಎಂಜಿಲ್ ಹಾರೋದಿಲ್ಲ, ಆಟೋಮೆಟಿಕ್ ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ. ಮತ್ತು ಮೂರನೇದು, ಅವನಿಗೇನಾದ್ರು ನೇಸಲ್ ಅಥವಾ ಓರಲ್ ಪ್ರಾಬ್ಲಮ್ಸ್ ಇದ್ರೂ ಅದು ಅದರಿಂದ ಆ ಲಿಕ್ವಿಡ್ಸ್ ಹೊರಗೆ ಸ್ಪ್ರೇ ಆಗಲ್ಲ ಅಂತ ಒಂದು. ಎರಡನೇದು, ಒಂದು ಮಾಸ್ಕ್ 8 ಗಂಟೆಗಿಂತ ಜಾಸ್ತಿ ಹಾಕೋಬಾರ್ದು ಅಂತಿದೆ. ಮತ್ತು ಆ ಮಾಸ್ಕನ್ನು ಬಿಸಿ ನೀರಲ್ಲಿ ವಾಶ್ ಮಾಡಬೇಕು ಅಂತಿದೆ. ಮತ್ತು ಸ್ಯಾನಿಟೈಸರ್ಗಿಂತ ಸೋಪ್ ಬೆಟರು ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಕೆಲವು ಸ್ಯಾನಿಟೈಸರ್ ಇವತ್ತಿನ ದಿವಸಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬರುವ ಸ್ಯಾನಿಟೈಸರ್ ಯಾವುದೂ ಸಹ ಒಂದು ISI ಸ್ಟ್ಯಾಂಡರ್ಡ್ ಮಾರ್ಕ್ ಹೊಡ್ಕೊಂಡು ಬಂದಿಲ್ಲ. ಇರುವ ಸ್ಯಾನಿಟೈಸರನ್ನು ನೀವು ಡೈಲ್ಯೂಟ್ ಮಾಡಿನೂ ಎಲ್ಲ ಅಂಗಡಿಯಲ್ಲೂ ಬಂದಿದೆ. ಯಾಕೆಂದರೆ ಎಲ್ಲ ಲೂಪ್ ಹೋಲ್ಸ್ಗಳು ಇದ್ದಾವೆ ಸೊಸೈಟಿಲಿ. ಜನರಿಗೆ ಅವೇರ್ನೆಸ್ ಬೇಕೇ ವಿನಃ ಜನರಿಗೆ ಸಿಟಿಸನ್ಶಿಪ್ ಬೇಕು. ನಮ್ಮ ಇಂಡಿಯಾದಲ್ಲಿ ಒಂದೇ ಲ್ಯಾಕಿಂಗ್ ಅಂದರೆ ಸಿಟಿಸನ್ಶಿಪ್. ನನ್ನ ಜವಾಬ್ದಾರಿ ಇದು, ಖಾಲಿ ಡಾಕ್ಟರ್ ಜವಾಬ್ದಾರಿ ಅಲ್ಲ ಅಥವಾ ಗೌರ್ಮೆಂಟ್ ಜವಾಬ್ದಾರಿ ಇಲ್ಲ ಅಂತ ಜನ. ಉಡುಪಿಯ ಜಿಲ್ಲಾಧಿಕಾರಿಗಳಾಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ಆರೋಗ್ಯ ಇಲಾಖೆ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಡಾಕ್ಟರ್ ಹರ್ಷವರ್ಧನ್ ನಮ್ಮ ಹೆಲ್ತ್ ಮಿನಿಸ್ಟರನ್ನು WHO ಅವರು ಅಪಾಯಿಂಟ್ ಮಾಡಿದರು ಆಸ್ ಅ ಚೀಫ್. ಸೊ ಅದರ ಅರ್ಥ ಏನಂದರೆ ಇಂಡಿಯಾ ಇಸ್ ಬಿನ್ ಏಬಲ್ ಟು ಫೈಟ್ ಇನ್ ಸ್ಪೈಟ್ ಆಫ್ ನೋ ಕೋಆಪರೇಷನ್ ಫ್ರಮ್ ಪಬ್ಲಿಕ್ನ ಕೋಆಪರೇಷನ್ಗಿಂತ ಇಲ್ಲದೇ ಇರೋದಾಗಲೂ ನಾವು ಫೈಟ್ ಮಾಡ್ತಿದ್ದೇವೆ. ಆದ್ದರಿಂದ ಪೇಷಂಟ್ ಒಳಗೆ ಬರಬೇಕಾದ್ರೇ ಆ ಸ್ಯಾನಿಟೈಸೇಷನ್ ನೋಡುವಾಗ ಅವ್ರಿಗೆ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬರುತ್ತೆ. ಎರಡನೇದು, ಅವರನ್ನು ಕೂತ್ಕೊಳಿಸ್ಬೇಕಾದ್ರೆ 1 ಮೀಟರಿಂದ 2 ಮೀಟರ್ ಡಿಸ್ಟೆನ್ಸಲ್ಲಿ ನಾವು ಕೂತ್ಕೊಳಿಸಿದ್ದೇವೆ. ಮೂರನೇದು, ಕೈ ಸ್ಯಾನಿಟೈಸ್ ಮಾಡಿಕೊಂಡು ಡೋರ್ ಹ್ಯಾಂಡಲೆಲ್ಲ ಮುಟ್ಕೊಂಡು ಒಳಗೆ ಬರುವಾಗ ಟೆಂಪ್ರೇಚರು, ಪಲ್ಸ್ ಆಕ್ಸಿಮೀಟರ್ ನೋಡಿಕೊಂಡು ಹಿಸ್ಟ್ರಿ ತಗೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಅವರು ತನ್ನ ಕನ್ಸೆಂಟ್ ಕೊಟ್ಟು ಒಳಗೆ ಬರ್ತಾರೆ. ಒಳಗೆ ಬರುವಾಗ ಅವರನ್ನು ರಿಸೀವ್ ಮಾಡ್ತೀವಿ, ಸ್ಯಾನಿಟೈಸರ್ ಹಾಕಿ ಕೈಗೆ, ಯಾಕಂದರೆ ಡೋರ್ ಹ್ಯಾಂಡಲೆಲ್ಲ ಮುಟ್ಟಿರ್ತಾರೆ. ಮತ್ತು ಬಂದು ಡೆಂಟಲ್ ಚೇರಲ್ಲಿ ಕೂತ್ಕೊಳ್ತಾರೆ. ಹೆಕ್ಸಿಡಿನ್ನಲ್ಲಿ ಬಾಯಿ ವಾಶ್ ಮಾಡಿಸ್ತೀವಿ ಅವರದ್ದು. ಆಮೇಲೆ ಡ್ರೇಪ್ ಹಾಕ್ತೀವಿ. ನಮ್ಮ ಸ್ಟಾಫ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಏನು ಕೋವಿಡ್ ಪೇಷಂಟ್ಸು ಅಂತ ಸಸ್ಪೆಕ್ಟ್ ಇದ್ದರೆ ಫಸ್ಟ್ ಆಫ್ ಆಲ್ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡ್ತಾರೆ. ಸಸ್ಪೆಕ್ಟೆಡ್ ಸ್ನೀಸಿಂಗ್ ಅಥವಾ ಏನಾದ್ರು ಸಿಂಪ್ಟಮ್ಸ್ ಇದ್ರೂ ಕೂಡಲೇ ರಿಪೋರ್ಟ್ ಮಾಡಿಕೊಂಡು ಅಲ್ಲಿಂದ ನೆಗೆಟಿವಿಟಿ ರಿಪೋರ್ಟ್ ತಂದ ನಂತರ ಮುಂದುವರಿಸ್ತಾರೆ. ಒಂದು ಪಕ್ಷ ಪೇಷಂಟ್ ಬಂತು ಅಂದರೂ ಮಾಡುವಂತಹ ಪ್ರೋಟೋಕಾಲ್ ಇದೆ. ಹೇಗೆ ನಮ್ಮ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್, ಹೆಡ್ ಕ್ಯಾಪು, ಫೇಸ್ ಶೀಲ್ಡ್, N95 ಮಾಸ್ಕ್. ಈಗ ನನಗೆ ಬೇಸರ ಸಂಗತಿ ಇದ್ದರೆ N95 ಮಾಸ್ಕಲ್ಲೂ ಸಬ್ಸ್ಟ್ಯಾಂಡರ್ಡ್ ಮಾಸ್ಕ್ ಬಂದಿದೆ. ಮಾರ್ಕೆಟ್ ಈಸ್ ಫ್ಲಡ್ಡೆಡ್. ಇದಕ್ಕೆ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬನು ಸಿಟಿಸನ್ಶಿಪ್ಪಲ್ಲಿ ಕೆಲಸ ಮಾಡಿದರೆ ಈ ಥರ ಆಗಲ್ಲ. ನನ್ನಿಂದಾಗಿ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಜನ ಅರ್ಥ ಮಾಡ್ಬೋದು. ಆಮೇಲೆ ಒಳಗೆ ಬಂದ ಪೇಷಂಟ್ ಇಷ್ಟು ಆದ ಕೂಡ ಡಾಕ್ಟರ್ಸ್ ಯಾರು ಹ್ಯಾಂಡಲ್ ಮಾಡ್ತಾರೆ, ಅವರು ಅವರ ಲೈಫಿಗೂ ತುಂಬ ರಿಸ್ಕ್ ಇರೋದ್ರಿಂದ ಅವರು ಜಾಗ್ರತೆ ಮಾಡ್ತಾರೆ. ಸೊ ಎವ್ರಿ ಪ್ರೊಸೀಜರ್, ಯಾವುದು ಏರೋಸಾಲ್ ಕ್ರಿಯೇಟಿಂಗ್ ಪ್ರೊಸೀಜರ್ ಅವಾಯ್ಡ್ ಮಾಡ್ತೀವಿ. ಮತ್ತು ಒಳ್ಳೆ ವೆಂಟಿಲೇಷನ್ ಇಡ್ತೀವಿ. AC ಇದ್ರೂ ಕೂಡ AC ಇದ್ರೂ AC ಹಾಕಲ್ಲ, ವೆಂಟಿಲೇಷನ್ ಒಳ್ಳೆದಿರ್ತೀವಿ. ಏರೋಸಾಲ್ ಕ್ರಿಯೇಷನ್ ಆಗದಿದ್ರೆ ನಮ್ಮ ಕ್ಲಿನಿಕ್ನಲ್ಲಿ ಅದು ಇದನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದ್ರೂ ಹೈ ಪವರ್ ಸಕ್ಷನ್ ಯೂಸ್ ಮಾಡ್ತೀವಿ. ಕ್ಲಿನಿಕ್ ಫ್ಯೂಮಿಗೇಷನ್ ಮಾಡಿ ಕ್ಲೀನ್ ಮಾಡ್ತೇವೆ. ಪ್ರತಿ ಪೇಷಂಟ್ನ ಮೊದಲು ಮತ್ತು ನಂತರ ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಚೇರನ್ನು ಕ್ಲೀನ್ ಮಾಡ್ಕೋತೀವಿ. ಆಮೇಲೆ ಕಾಮನ್ ಒಂದು ಫ್ಲಾಕಿನ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸಣ್ಣ ಮಗು ಪೇಷಂಟಾಗಿ ಬಂದರೆ ಮಾತ್ರ ಅದ್ರ ಜೊತೆ ಪೇಷಂಟ್ ಅಟೆಂಡರನ್ನು ಒಳಗೆ ಕರಿತೀವಿ. ಇಲ್ದಿದ್ರೆ ಪೇಷಂಟ್ ಮಾತ್ರ ಬರ್ತಾರೆ. ಮತ್ತು ಅಗತ್ಯವಿದ್ದ ಪ್ರೊಸೀಜರ್ ಮಾಡ್ತೇವೆ ವಿನಃ ಏನು ಫ್ಯಾನ್ಸಿ ಅಥವಾ ನಮಗೆ ದುಡ್ಡು ಬರ್ತದೆ ಅಂತ ಪ್ರೊಸೀಜರನ್ನು ನಾವು ಅವಾಯ್ಡ್ ಮಾಡ್ತೀವಿ ಸದ್ಯಕ್ಕೆ. ಬಿಕಾಸ್ ದಿಸ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ರೆಡ್ಯೂಸ್ ದ ಪೇಯ್ನ್ ಆ್ಯಂಡ್ ಟು ಬಿಹೇವ್ ಸೋಷಿಯಲಿ ರೆಸ್ಪಾನ್ಸಿಬಲ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಉಡುಪಿಯ ಎಲ್ಲ ಡೆಂಟಲ್ ಡಾಕ್ಟರ್ ಇದನ್ನೇ ಮಾಡ್ತಾರೆ.
ಇನ್ನು ಕೆಲವರು ಕಸ್ಟಮರ್ಸ್ ಎಲ್ಲ ಕೆಲವೊಂದು ಮಾಸ್ಕ್ ಎಲ್ಲ ಇಲ್ಲೇ ಹಾಕೊಂಡ್ಬರ್ತಾರೆ. ಸೊ ಅವರಿಗೆ ಏನು ಹೇಳಬೇಕು? ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಅದೇ ಹೇಳಿದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಮಾಸ್ಕನ್ನು 5-5 ನಿಮಿಷಕ್ಕೊಮ್ಮೆ ಹಿಂಗೆ ಎಳೆದು ಮಾತನಾಡೋದು. ಬಿಕಾಸ್ ವಾಯ್ಸು ಮಾಸ್ಕ್ನ ಥ್ರೂ ಹೋಗುತ್ತೆ, ದರ್ ಇಸ್ ನೋ ಪ್ರಾಬ್ಲಮ್. ಮತ್ತು ಕಾಟನ್ ಮಾಸ್ಕ್ ಹಾಕಿದ್ರಂತೂ ಅದ್ರ ಥ್ರೂನೇ ಹೋಗುತ್ತೆ. ನಾನು ಹೇಳೋದು ನೈಲಾನ್ ಮಾಸ್ಕು, ಪಾಲಿಸ್ಟರ್ ಮಾಸ್ಕ್ ಯೂಸ್ ಮಾಡಬೇಡಿ. ಆದಷ್ಟು ಮಟ್ಟಿಗೆ ಒಂದು ಮಾಸ್ಕನ್ನು 8 ಅವರ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಉಗುರು ಬಿಸಿ ನೀರಲ್ಲಿ ಅಥವಾ ಬಿಸಿ ನೀರಲ್ಲಿ ಅದನ್ನು ವಾಶ್ ಮಾಡಿ, ಡಿಟರ್ಜೆಂಟಲ್ಲಿ ವಾಶ್ ಮಾಡಿ, ಒಣಗಿಸಿ ಕಂಪ್ಲೀಟ್ ಒಣಗಿದ ನಂತರ ಯೂಸ್ ಮಾಡಿ. ಇಲ್ಲದ್ರೆ ಯಾವುದೇ ನಮೂನೆಯ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಯಾವುದೇ ನಮೂನೆಯ ಅದರಲ್ಲಿ ಮಾಯ್ಶ್ಚರ್ ಹೋಗದೆ ನಿಮಗೆ ರೆಸ್ಪಿರೇಟರಿ ಟ್ರ್ಯಾಕ್ ಅಥವಾ ಓರಲ್ ಇನ್ಫೆಕ್ಷನ್ಸ್ ಕ್ರಿಯೇಟ್ ಆಗ್ಬೋದು. ಅದನ್ನು ತಾವು ಜಾಗ್ರತೆ ಮಾಡಿ. ಆದರೆ ನೀವು ಜಪಾನ್ ಅಂತ ದೇಶ ನೋಡಿದ್ರೆ ಅಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಕೆಲವು ಹೂಗಳು ಬ್ಲಾಸಮ್ ಆಗ್ತಿದೆ. ಅವರಿಗೆ ಈ ಮಾಸ್ಕ್ ಹಾಕುವ ಅಭ್ಯಾಸ ಇದೆ. ಅದರಿಂದಾಗಿ ಅವರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಕಮ್ಮಿ. ಕೊರೋನಾ ಸಾಧಾರಣ 2,500 ಕೇಸಸ್ ಮಾತ್ರ. ಆದ್ದರಿಂದಾಗಿ ಇಂಡಿಯಾದಂಥ ಇಷ್ಟು ದೊಡ್ಡ ಕಂಟ್ರಿಲಿ ಇಷ್ಟು ಕಮ್ಮಿ ಕೇಸಸ್ ಅಂತ ಹೇಳಿದ್ರೆ ನಮಗೆ ಎಲ್ಲದರೊಟ್ಟಿಗೆ ನಮ್ಮ ಲಕ್ಕು ಒಳ್ಳೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಾವೆಲ್ಲ ಡಾಕ್ಟರ್ಸನ್ನು ಯಾವಾಗ ಸೊಸೈಟಿ ವಾರಿಯರ್ಸ್, ಕೊರೋನಾ ವಾರಿಯರ್ಸ್ ಅಂತ ಕರೀತಾರೆ, ಅಲ್ಲಿಗೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ವಿ ವಿಲ್ ಡೆಫಿನೆಟ್ಲಿ ಫೈಟ್. ಬಟ್ ನನ್ನ ಒಂದು ಆಸೆ ಏನಂತ ಹೇಳಿದ್ರೆ, ಈ ಥರದ ಅವೇರ್ನೆಸ್ ಜನರಲ್ಲಿ ಕ್ರಿಯೇಟ್ ಆದಾಗ ಡಾಕ್ಟರ್ ಮೇಲೆ ಆಗುವ ಅಸಲ್ಟ್ಸು, ಡಾಕ್ಟ್ರನ್ನ ಕೆಟ್ಟದಾಗಿ ನೋಡೋದು, ತಾವು ನೋಡಿರ್ಬೋದು ಎಷ್ಟೋ ಸಿನಿಮಾದಲ್ಲಿ ಪೊಲೀಸರು, ಟೀಚರು ಮತ್ತು ಡಾಕ್ಟ್ರನ್ನ ತಮಾಷೆಯಾಗಿ ಕಾರ್ಟೂನ್ ವ್ಯಕ್ತಿಗಳಾಗಿ ತೋರಿಸ್ತಾರೆ. ಅದಾದರೂ ಸ್ಟಾಪ್ ಆಗುತ್ತೆ ಎಂಬ ಒಂದು ಆಸೆ ಇದೆ ನನಗೆ. ಕರೆಕ್ಟ್. ಓಕೆ ಸರ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಕೆಲವರಿಗೆ ಅಪಾಯಿಂಟ್ಮೆಂಟ್ಸ್ ನಾರ್ಮಲಿ ಫಸ್ಟಿಗೆ ಹೇಗಿತ್ತು, 100% ನಾವು ಅಪಾಯಿಂಟ್ಮೆಂಟ್ಸ್ ಎಲ್ಲ ಕೊಡ್ತಿದ್ವಿ, ಅದೇ ರೀತಿಯಾಗಿ ಹೋಗ್ತಿತ್ತು. ಬಟ್ ಈಗ ಈ ಒಂದು ಎಫೆಕ್ಟ್ ಆದ ನಂತರ ಕೆಲವರಿಗೆ ಒಂದು ಡೌಟ್ಸ್ ಇರುತ್ತೆ. ಸೊ ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೇಗೆ ತಗೊಳ್ತಾರೆ, ದಿನಕ್ಕೆ ಎಷ್ಟು? ಬೇಸಿಕಲಿ ಈಗ ಟಚ್ ವುಡ್ ಐ ಆಮ್ ಡೂಯಿಂಗ್ ವೆಲ್ ಇನ್ ಉಡುಪಿ. ಬರುತ್ತೆ ಪೇಷಂಟ್ಸು, ನನಗಿಂತ ಇನ್ನೂ ಬ್ಯುಸಿ ಡಾಕ್ಟರ್ಸು ಇದ್ದಾರೆ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಪೇಷಂಟ್ಸನ್ನು ಟೆಲಿಫೋನಿಕ್ ಅಪಾಯಿಂಟ್ಮೆಂಟ್ಸ್ ತಗೊಳ್ತೀನಿ. ಬಟ್ ಇಂಡಿಯಾದಲ್ಲಿ ಈಗ ನಾನು ಇಂಡಿಯಾಕ್ಕೆ ಬಂದು ಪ್ರಾಕ್ಟೀಸ್ ಶುರು ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ, ಕೆಲವು ತಮಾಷೆ ಘಟನೆಗಳು ಸಂಭವಿಸ್ತವೆ. ಪೇಷಂಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದಿರ್ತಾರೆ. ಈಗ 9:30ಗೆ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಯಾವುದೇ ಒಂದು ಪೇಷಂಟು, ಸಾಧಾರಣ ಮಾಡಿ 80% ಪೇಷಂಟು ಟೈಮಿಗೆ ಬರಲ್ಲ. 10 ಗಂಟೆ ಬಂದುಬಿಟ್ಟು ಎನ್ನ 9:30ಗೆ ಅಪಾಯಿಂಟ್ಮೆಂಟ್, ಏನಂದಾಯಿ ಗುಲೆಗೆ ತುಂಬುಜಿಯರು, ಎನ್ನ ಬೊಕ್ಕ ಬರ್ತಿನಗಳಿಂದಾಯಿಗೆ ತೊಂಡರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ಅವರಿಗೆ IST ಅಂದರೆ ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಂತ ಏನು ಹೇಳ್ತೇವೆ, ಸ್ಟ್ಯಾಂಡರ್ಡ್ ಟೈಮ್ನ ಜಾಗದಲ್ಲಿ, ಅದು ನಮ್ಮ ಇಂಡಿಯಾದಲ್ಲಿ ಇದೆ. ನನ್ನ ಒಂದು ಆಸೆ ಏನಂದರೆ, ಇನ್ನು ಮುಂದಿನ ಜನ್ರೇಷನ್ ಆದ್ರೂ ಡಿಸಿಪ್ಲಿನ್ ಒಂದು ಬಂದರೆ ನಮಗೆ ನಮ್ಮಷ್ಟು ಬೆಸ್ಟ್ ಪರ್ಫಾರ್ಮಿಂಗ್ ಜನ ಇಡೀ ವರ್ಲ್ಡಲ್ಲಿಲ್ಲ ಅಂತ. ಆದ್ದರಿಂದ ಯಾವಾಗ ಒಂದು ಸ್ಟ್ಯಾಂಡರ್ಡ್ ಟೈಮಲ್ಲಿ ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ, ಬರಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿ ಹೇಳ್ತೀವಿ, ಯಾಕೆ ನಿಮಗೆ ಅಪಾಯಿಂಟ್ಮೆಂಟ್ ಇಂಪಾರ್ಟೆಂಟು, ನಿಮ್ಮ ಸೇಫ್ಟಿಗೆ ಅಂತ. ನಿಮ್ಮ ಸೇಫ್ಟಿಗೆ ಒಂದು ಆ ಥರ ಟೈಮ್ ಬಂದಾಗ ಎವ್ರಿ ಹಾಫ್ ಆನ್ ಅವರಿಗೆ ಅಪಾಯಿಂಟ್ಮೆಂಟ್ ಸ್ಪೇಸ್ ಮಾಡ್ತೀವಿ. ನಮ್ಮ ಪ್ರಾಕ್ಟೀಸ್ ಏನಿದೆ ಅದು ನಿಜವಾಗಿ ಹೇಳೋದಾದರೆ ಮೊದಲಿನ ಪ್ರಾಕ್ಟೀಸ್ ಕಂಪೇರ್ ಮಾಡಿದರೆ ಅರ್ಧ ಭಾಷೆ ಇಳಿದಿದೆ. ಅರ್ಧ ಒಂದು ಹೆದರಿಕೆಯಿಂದ, ಎರಡನೇದ್ದು ಲಾಕ್ಡೌನ್ ಓಪನ್ ಆಗಿ ಜನರಿಗೆಲ್ಲ ಮೂವ್ಮೆಂಟ್ ಸ್ಟಾರ್ಟ್ ಆದ ಕೂಡಲೇ ಏನು ಲಾಸ್ ಆಗಿದೆ ಅದನ್ನೆಲ್ಲ ರಿಕವರಿ ಮಾಡೋಕ್ಕೆ ಹೊರಟಿದ್ದಾರೆ ಜನ. ಮೂರನೇದ್ದು ಖರ್ಚು ಮಾಡೋಕ್ಕೆ ಜನರ ಹತ್ರ ದುಡ್ಡಿಲ್ಲ. ಸೊ ಓನ್ಲಿ ಎಸೆನ್ಷಿಯಲ್ ಜನರು ಮಾತ್ರ ಬರ್ತಾ ಇದ್ದಾರೆ. ಯಾರಿಗೆ ಅವಶ್ಯಕತೆ ಇದೆ, ಡೆಡ್ ನೆಸೆಸಿಟಿ ಇದೆ, ಅವರು ಬರ್ತಾ ಇದ್ದಾರೆ. ಅದರಿಂದಾಗಿ ಅದು ಒಂದು ಕಡೆಯಿಂದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಥರ ಆಗಿದೆ ನಮಗೆ. ಏನಂತ ಹೇಳಿದ್ರೆ, ಪೇಷಂಟ್ ಫ್ಲೋ ಮೊದಲಿನ ಥರ ಇಲ್ಲ, ಅಷ್ಟು ಹೆವಿ ಆಗಿಲ್ಲ. ನಾವು ರಿಲ್ಯಾಕ್ಸ್ ಆಗಿ ಮಾಡ್ಬೋದು. ಆದರೂ ಅದೇ ರೀತಿ ನಮಗೂ ಸ್ಟ್ರೆಸ್ ಇದೆ. ಅವರಿಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಮಾತ್ರ ಇರ್ಬೋದು ಅಥವಾ ಪೇಯ್ನ ಸ್ಟ್ರೆಸ್ ಇರ್ಬೋದು. ನಮಗೆ ಅವ್ರ ನೋವು ಗುಣ ಮಾಡೋ ಜೊತೆಗೆ ನಮ್ಮ ಲೈಫ್ ರಿಸ್ಕು, ಅವರ ಲೈಫ್ ರಿಸ್ಕು ಅದೆಲ್ಲ ಇದೆ. ಆದರೆ ನಾವು ಯಾರೂ ಸಹ ಏನು ಅದರಲ್ಲಿ ಒಂದು ರೂಲ್ಸ್ ಪ್ರಕಾರ ಏನು ಹೇಳಿದ್ದಾರೆ, ನನಗೆ ಕೆಲವು ಸರಿ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಗೌರ್ಮೆಂಟು, ಜಿಲ್ಲಾಧಿಕಾರಿಗಳು ಆಗಾಗ ಜನರಿಗೆ ವಾರ್ನ್ ಮಾಡ್ತಾ ಇರೋ ಪರಿಸ್ಥಿತಿ ಬಂದಿದೆ. ಇದು ನಿಜವಾಗಿ ಬರಬಾರ್ದು. ಉಡುಪಿ ಲೈಕ್ ಕೇರಳ ನಮ್ಮಲ್ಲಿ ಎಜುಕೇಟೆಡ್ ಜನ ಅಂತ ಲೆಕ್ಕ. ನಾವು ಜನರ ಹತ್ರ ನಾನು ಈ ವಾಹಿನಿ ಮೂಲಕ ಕೇಳೋದಂದರೆ, ಪ್ಲೀಸ್ ಕೋಪರೇಟ್. How MLA, MP, health authorities and deputy commissioner and police superintendent have fought against it. How channels like you, Spandana, has fought against corona. It is our responsibility to support the system. ಆಗ ಪೇಷಂಟನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟ್ಯಾಗರ್ಡ್ ಅಪಾಯಿಂಟ್ಮೆಂಟ್ಸ್ ಕೊಟ್ಟು ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಕಷ್ಟ ಆಗುತ್ತೆ. ಶುರುವಿಗೆ ಅರ್ಧ ದಿವಸ ಮಾಡಿದ್ವಿ, ಆಮೇಲೆ 1 hour ಇನ್ಕ್ರೀಸ್ ಮಾಡಿದ್ವಿ. ನಮಗೆ ಸ್ಟಾಫನ್ನು ವಾಪಸ್ ಬರ್ಸ್ಲಿಕ್ಕೂ ಕಷ್ಟ ಆಯಿತು. ಯಾಕೆಂದರೆ ಟ್ರಾನ್ಸ್ಪೋರ್ಟ್ ಇಲ್ಲ, ಅವ್ರಿಗೂ ಬರಬೇಕು, ಅವರಿಗೂ ಸ್ಯಾಲ್ರಿ ಕೊಡಬೇಕು, ಅವರನ್ನ ಲೈಫು ಮೇಂಟೈನ್ ಆಗಬೇಕು, ಅವರ ಮೈಂಡು ರಿಲ್ಯಾಕ್ಸ್ ಇರೋಲ್ಲ. ನಾವು ಒಬ್ಬರಿಗೆ ಪೇಯ್ನ್ ಕಮ್ಮಿ ಮಾಡಬೇಕಾದ್ರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಇರಬೇಕಲ್ಲ. ಸೊ ಆದ್ದರಿಂದ ಇಷ್ಟೆಲ್ಲ ಸ್ಟ್ರೆಸ್ ಮಧ್ಯದಲ್ಲಿ
ಪ್ರಾಕ್ಟೀಸ್ ಮಾಡುವಾಗ ಅಪಾಯಿಂಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಿತ್ತು ಶೆಡ್ಯೂಲಿಂಗ್ ಮಾಡಲಿಕ್ಕೆ, ಬಟ್ ಜನರು ಒಪ್ಕೋತಾ ಇದ್ರು. ಮತ್ತು ಮಕ್ಕಳನ್ನು ಡಿನೈ ಮಾಡಿಲ್ಲ. ತುಂಬ ಪೇಯ್ನ್ ಇರುವ ಕಷ್ಟದಲ್ಲಿರುವ ಮಕ್ಕಳನ್ನು ಟ್ರೀಟ್ ಮಾಡಿದ್ದೀವಿ. ಈಗ ಈವನ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಡಾಕ್ಟರ್ ವಿವೇಕ್ ಅಮೀನ್ ಅಂತ ಮಂಗಳೂರಿಂದ ನನ್ನಲ್ಲಿ ಬರ್ತಾರೆ. ಸೊ ಅವ್ರು ಏನಂತ ಹೇಳಿದ್ರೆ ಹಿ ಈಸ್ ಅ ಪ್ರೊಫೆಸರ್ ಇನ್ ಎನಪೋಯ, ಬಟ್ ಹಿ ಕಮ್ಸ್ ಇನಿಷಿಯಲಿ ನಮ್ಮ ಅಪಾಯಿಂಟ್ಮೆಂಟ್ಸ್ ಸಾಧಾರಣ 70-80 ಪೇಷಂಟ್ಸ್ ಪರ್ ಅಪಾಯಿಂಟ್ಮೆಂಟ್ ನಾವು ನೋಡ್ತಾ ಇತ್ತು. ವಿ ಹ್ಯಾವ್ ಕಟ್ ಇಟ್ ಡೌನ್ ಟು ಪ್ರಾಬ್ಲಿ ಅರೌಂಡ್ 10 to 15 ಪರ್ ಅಪಾಯಿಂಟ್ಮೆಂಟ್. ಅವರು ಒಂದು ತಿಂಗಳಲ್ಲಿ 1 ಸರಿ ಬರ್ತಿದ್ದವರು ಈಗ ಒಂದು ತಿಂಗಳಲ್ಲಿ 2 ಸರಿ 3 ಸರಿ ಆ ಥರ ಬರ್ತಾ ಇದ್ದಾರೆ. ಬಟ್ ನೀವೇ ನೋಡಿದ್ರಿ, he is taking maximum precautions in not transferring the disease to other. So people have to understand, if we become responsible, we can stop many of the mishappenings. ಸೊ ವೀಕ್ಷಕರೇ, ಒಂದು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕೆಲವರಿಗೆ ಒಂದು ಒಬ್ಬರನ್ನು ಆಪ್ರೇಟ್ ಮಾಡಿದ ನಂತರ ಯಾವ ಥರ ಸ್ಯಾನಿಟೈಸ್ ಆಗುತ್ತೆ ಅಂತ, ಸೊ ಬೇಸಿಕಲಿ ನನ್ನ ಕ್ಲಿನಿಕ್ನಲ್ಲಿ ಅಥವಾ ಉಡುಪಿ ಎಲ್ಲ ಡೆಂಟಿಸ್ಟ್ ಆ ಥರ ಹೇಳ್ಬೋದು. ನಮ್ಗೆ ಒಂದು KPME ಅಂತಿದೆ, ಕರ್ನಾಟಕ ಪ್ರೈವೇಟ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತೇಳಿ. ಇದ್ರ ಪ್ರಕಾರ ಈಗಾಗಲೇ ಉಡುಪಿಯ DHO ಮತ್ತು THO ಮತ್ತು ಡೆಪ್ಯೂಟಿ ಕಮಿಷನರ್ ಪ್ರತಿ ಕ್ಲಿನಿಕನ್ನು ಮಾನಿಟರ್ ಮಾಡಿ ಎಲ್ಲಿವರೆಗೆ ಅಂದರೆ ಸ್ಯಾನಿಟೈಸೇಷನ್ ಹೇಗಿದೆ, ಯಾವ ಥರದ ಆಟೋಕ್ಲೇವನ್ನು ಬಳಸ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಸಿಸ್ಟಮ್ ಇತ್ತು ಇಂಡಿಯಾದಲ್ಲಿ. ಯಾಕೆಂದರೆ ಯಾವ್ದಾದ್ರು ಒಂದು ಸಿಸ್ಟಮ್ ಬರೋದು ನಾವು ಬೇರೆ ಕಂಟ್ರಿಗಿಂತ 5 ವರ್ಷ ಅಥವಾ 10 ವರ್ಷ ಹಿಂದಿದ್ವಿ, ಬಟ್ ಈಗ ಅದಿಲ್ಲ. ಇಂಡಿಯನ್ ಡಾಕ್ಟರ್ಸ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ದ ಎಂಟೈರ್ ವರ್ಲ್ಡ್. ಅಮೆರಿಕಾದಲ್ಲಿ ಟಾಪ್ ಡಾಕ್ಟರ್ಸ್ ಇಂಡಿಯನ್ಸ್, UK ಟಾಪ್ ಡಾಕ್ಟರ್ಸ್ ಇಂಡಿಯನ್ಸ್. ಸೊ ಅದರಿಂದ ಇಂಡಿಯಾದಲ್ಲೇ ಈಗ ದರ್ ಆರ್ ಟಾಪ್ ಡಾಕ್ಟರ್ಸ್, ಬಿಕಾಸ್ ಇಂಡಿಯಾ ಹಸ್ ಬಿಕಮ್ ಎ ಬ್ಯೂಟಿಫುಲ್ ಕಂಟ್ರಿ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಯವರ ಹೊಸ ಧೋರಣೆಗಳಿಂದ, ಹೊಸ ಪಾಲಿಸಿಗಳಿಂದ ಡಾಕ್ಟರ್ಸ್ ಎಲ್ಲ ಬ್ಯಾಂಕ್ನವರು ಕರೆದು ಸಾಲ ಕೊಡ್ತಾ ಇದ್ದಾರೆ. ಪ್ಲೀಸ್ ತಗೊಳ್ಳಿ, ನಿಮ್ಗೆ ಇಂಟ್ರೆಸ್ಟ್ ರೇಟ್ ಲೋ, ನಿಮ್ಮನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಫೆಸಿಲಿಟೀಸ್ ಜಾಸ್ತಿ ಇರೋದ್ರಿಂದ, KPME ಥರದ ಆ್ಯಕ್ಟ್ಗಳು ಬಂದಿರೋದ್ರಿಂದ ಡಾಕ್ಟರ್ಸ್ ಇದ್ದು ಒಂದು ಪ್ರೊಟೆಕ್ಷನ್ಸ್ ತುಂಬ ಮಾಡ್ಕೋತಾರೆ ಅವರು. ಒಂದು ಅವ್ರಿಗೋಸ್ಕರ, ಒಂದು ಪೇಷಂಟಿಗೋಸ್ಕರ. ಈಗ ಆಟೋಕ್ಲೇವಿಂಗ್ ಅಂತ ಅಂದರೆ ಇನ್ಸ್ಟ್ರೂಮೆಂಟನ್ನು ಮೊದಲು ಖಾಲಿ ಬಿಸಿನೀರಲ್ಲಿ ಹಾಕಿ ಬಾಯ್ಲರಲ್ಲಿ ಹಾಕೋ ಕ್ರಮ ಇತ್ತು. ಈಗ ಏನು ಮಾಡ್ತಾರೆ ಅಂದರೆ ಇನ್ಸ್ಟ್ರೂಮೆಂಟ್ಸನ್ನು ಆಟೋಕ್ಲೇವಿಂಗ್ ಅಂತ ಹೇಳಿದರೆ ಒಂದು ಪ್ರೆಷರ್ ಕುಕ್ಕರ್ ಥರದ ಇಕ್ವಿಪ್ಮೆಂಟಲ್ಲಿ ಹಾಕಿ ಟೆಂಪ್ರೇಚರ್ ರೇಸ್ ಮಾಡಿದ್ಕೊಳ್ಳಿ, ಈವನ್ ಸ್ಪೋರ್ಸ ಡಿಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ತಾರೆ. ಬ್ಯಾಕ್ಟೀರಿಯಲ್ ಸ್ಪೋರ್ಸ ಉಳ್ಕೊಳ್ಳೋದಿಲ್ಲ. ಆದ್ದರಿಂದ ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಬೇರೆ ಕೆಮಿಕಲ್ಸ್ ಬಂದಿದ್ದಾವೆ, ಫ್ಯೂಮಿಗೇಷನ್ ಬಂದಿದ್ದಾವೆ. ಆದ್ದರಿಂದ ಒಂದೊಂದು ಪೇಷಂಟ್ ಆದ ತಕ್ಷಣ ಚೇರನ್ನು ಕ್ಲೀನ್ ಮಾಡಿದ ತಕ್ಷಣ ಅಲ್ಲಿ ಎಂಜಿಲಾಗಲಿ ಇದೇ ಆಗಲಿ ಬಿದ್ದಿರುವ ಚಾನ್ಸಸ್ ಇಲ್ಲ. ಬ್ಲಡ್ ಡ್ರೈನ್ ಆಗುತ್ತೆ, ಸೋಡಿಯಂ ಹೈಪೋಕ್ಲೋರೈಟ್ ಯೂಸ್ ಆಗುತ್ತೆ, ಪೌಡಿನ್ ಅಯೋಡಿನ್ ಯೂಸ್ ಆಗುತ್ತೆ, ಕ್ಲೋರೆಕ್ಸಿಡಿನ್ ಬಾಯಿ ವಾಶಿಗೆ ಯೂಸ್ ಆಗುತ್ತೆ. ಅದರಿಂದಾಗಿ ಪೇಷಂಟ್ಗೆ ಸಹ ಚೇರ್ ಕ್ಲೀನ್ ಇರೋದ್ರಿಂದ, ಆ ಅಟ್ಮಾಸ್ಫಿಯರ್ ಕ್ಲೀನ್ ಇರೋದ್ರಿಂದ ಯಾವುದೇ ನಮಗೆ ಹೆದರಿಕೆ ಅವಶ್ಯಕತೆಯೇ ಇಲ್ಲ. ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟ್ ಹೋಗೋದ್ರೊಳಗೆ ಐ ಎಗ್ರಿ, ನಮ್ದು ಯಾರ್ದು ಡಾಕ್ಟರ್ಸ್ ಇದು ಕೆಲಸ ಎಕ್ಸ್ಟ್ರಾ ಆಗಲಿಲ್ಲ, ಇದು ಆಗ್ತಾ ಇತ್ತು. ಇಷ್ಟರವರೆಗೆ ಯಾರು ಗಮನಿಸ್ತಿರಲಿಲ್ಲ. ಈಗ ಜಾಸ್ತಿ ಪೇಷಂಟ್ ಗಮನಿಸ್ತಾ ಇದ್ದಾರೆ, ಇದಾಗ್ತದ ಅದಾಗ್ತದಂತ. ಅದು ಬಿಟ್ಟು ಇನ್ನೂ ಎಡಿಷನ್ ಏನಂದರೆ ನಾವೆಲ್ಲ ಒಂಥರ ಚಂದ್ರಯಾನಕ್ಕೆ ಹೋಗುವ ಹಾಗೆ ಮಂಗಳಯಾನಕ್ಕೆ ಹೋಗುವ ಥರದ ಡ್ರೆಸ್ಗಳು ಬಂದಿದ್ದಾವೆ. ಅದು ಒಂದು ಎಡಿಷನ್. ನೋಡುವಾಗಲೇ ಪೇಷಂಟಿಗೂ ಸ್ವಲ್ಪ ಭಯ ಹುಟ್ಟಿಸುವ ಥರದಲ್ಲಿ ನಾವಿದ್ದೇವೆ. ಅದು ಬಿಟ್ಟರೆ ಬೇರೆ ಎಲ್ಲವೂ ಮೊದಲಿನ ಥರನೇ ಇದೆ. ಆ್ಯಂಡ್ all have become more responsible. Doctors were already responsible. I request the patients also to become more responsible.
ಸ್ಯಾನಿಟೈಸರೇ ಬಳಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ವೈರಸ್ ಎಂಬುದಿದೆಯಲ್ಲ ಅದು ಒಂದು RNA, ಒಂದು ಪ್ರೋಟೀನ್ ಸ್ಟ್ರ್ಯಾಂಡ್, ಹೊರಗಡೆಯಿಂದ ಒಂದು ಲಿಪಿಡ್ ಕವರ್. ಆ ಲಿಪಿಡ್ ಅಂದರೆ ಫ್ಯಾಟ್. ಆ ಫ್ಯಾಟ್ ಯಾವ ಥರ ಹೋಗಬೇಕು ಅಂದರೆ ಡಿಟರ್ಜೆಂಟಲ್ಲಿ ಹೇಗೆ ಪಾತ್ರೆಯಲ್ಲಿರುವ ಜಿಡ್ಡು ನೀವು ಒಳ್ಳೆ ವಿಮ್ ಹಾಕಿ ತೊಳೆದ್ರೆ ಹೋಗುತ್ತೆ, ಅದೇ ರೀತಿಯಲ್ಲಿ ಒಳ್ಳೆ ಸೋಪಲ್ಲಿ ಕೈಯನ್ನು ಸರಿಯಾಗಿ ತೊಳೆದ್ರೆ ಆಟೋಮೆಟಿಕಲಿ ಹೋಗುತ್ತೆ. ಈಗ ನಾನು ನನ್ನ ಸ್ಕೌಟಿನ ಡಿಸ್ಟ್ರಿಕ್ಟ್ ಕಮಿಷನರ್ ಪೋಸ್ಟಿಂದಾಗಿ ನಾವು ಎಲ್ಲರಿಗೂ ಮಾಸ್ಕನ್ನು ಫ್ರೀಯಾಗಿ ನಮ್ಮ ಸ್ಕೌಟ್ ಮಕ್ಕಳ ಹತ್ರ ಹೋಲಿಸಿ ವಿತರಣೆ ಮಾಡಿದ್ದೇವೆ. ಈಗಾಗಲೇ SSLC ಮತ್ತು PUC ಹೋಗುವ ಮಕ್ಕಳಿಗೆ ನಮ್ಮ ಗೌರ್ಮೆಂಟಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದಾಗ ನಾವು ಅಷ್ಟು ಮಾಸ್ಕನ್ನು ಕೊಟ್ಟಿದ್ದೇವೆ. ಇದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ಸು ಎಲ್ಲ ಫೀಲ್ಡಲ್ಲಿಯೂ ಸಹ ಒಂಥರ ಸೋಷಲಿ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಿದ್ದೇವೆ. ಆಸ್ಪತ್ರೆಗೆ ಬರುವ ಯಾವ ಹೆದರಿಕೆಯೂ ಬೇಡ. ಓಕೆ ಓಕೆ. ಸೊ ನಂಗೆ ಒಂದು ಖುಷಿ ಏನಪ್ಪ ಅಂದರೆ, ತುಂಬ ಜನ ಹೇಳ್ತಾರೆ ಡಾಕ್ಟರ್ ವಿಜೇಂದ್ರ ಅವರು ಯಾವುದೇ ಕೇಸ್ ಬಂದರೂ ಹ್ಯಾಂಡಲ್ ಮಾಡ್ತಾರೆ. ಮೇ ಬಿ ಡಯಾಬಿಟಿಸ್ ಅವರು ಬಂದಮೇಲೆ ಸ್ವಲ್ಪ ಈಗ ಈ ಒಂದು ಟೈಮಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಇದಕ್ಕೇನು ಹೇಳ್ತೀರಾ ಸರ್ ನೀವು? ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೇವೆ. ಯಾರು ನಾರ್ಮಲ್ ಇರುವ ಪೇಷಂಟಿಗಿಂತ ಸಹ ಏಜ್ಡ್ ಪೇಷಂಟ್ ಅಥವಾ ಮಕ್ಕಳು ಅಥವಾ ಗೈನೆಕ್ ಪೇಷಂಟ್ಗಳು, ರೀಸೆಂಟ್ಲಿ ತಮ್ಮ ಚಾನಲಲ್ಲಿ ನಾವೇ ಒಂದು ಪ್ರೋಗ್ರಾಮ್ ಮಾಡಿತ್ತು, ಗೈನೆಕ್ ರಿಸ್ಕೇ ಇಲ್ಲ ಅಂತ. ಈಗ ಇನ್ಫ್ಯಾಕ್ಟ್ ನಾನು ಈ ಕ್ಲಿನಿಕ್ಕಿಗೆ ಬಂದು ಕೂತ್ಕೊಳ್ಳಿಕ್ಕೂ ನಮ್ಮ ಉಡುಪಿಯ ಲೀಡಿಂಗ್ ಫಿಸಿಷಿಯನ್ಸ್ ಮತ್ತು ಗೈನಕಾಲಜಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್ ಕಾರಣ. ಯಾಕೆಂದರೆ ನಾನು ಮೊದಲು ಲಂಡನ್ ಆಪ್ಟಿಕಲ್ಸ್ ಮೇಲೆ ಕ್ಲಿನಿಕಲ್ಲಿದ್ದೆ, ಫಸ್ಟ್ ಫ್ಲೋರಲ್ಲಿ ಇದ್ದೆ. ಈಗ ಗ್ರೌಂಡ್ ಯಾಕೆ ಬಂದೆ ಅಂತ ಹೇಳಿದ್ರೆ, ನನಗೆ ಕೆಲವು ಉಡುಪಿಯ ಲೀಡಿಂಗ್ ಹಾಸ್ಪಿಟಲ್ನ ಡಾಕ್ಟರ್ಸ್ ಟು ಮೆನ್ಷನ್ ದೆಮ್ ವೆರಿ ಕ್ಲಿಯರ್ಲಿ ಈಸ್ ಡಾಕ್ಟರ್ JS ಚಂದ್ರಶೇಖರ್ ಫ್ರಮ್ ಆದರ್ಶ ಆ್ಯಂಡ್ ಡಾಕ್ಟರ್ ಹೊಳ್ಳ ಫ್ರಮ್ ಮಿತ್ರ, ಡಾಕ್ಟರ್ ಅಶೋಕ್ ಕುಮಾರ್ YG. ಇವರೆಲ್ಲ ಏನು ಮಾಡಿದ್ರು ಅಂದರೆ, ನೀನು ಎಲ್ಲ ಕೇಸ್ ಹ್ಯಾಂಡಲ್ ಮಾಡ್ತೀಯ, ಬಾ ಗ್ರೌಂಡ್ ಫ್ಲೋರಿಗೆ ಬಂದು ವರ್ಕ್ ಮಾಡು, ವೀಲ್ ಚೇರ್ ಹೋಗುವಾಗಿರಲಿ. ಈಗ ಡಾಕ್ಟರ್ ಆರತಿ ಹೆಬ್ಬಾರ್ ಇವರೆಲ್ಲ ಇವರ ಪೇಷಂಟ್ಸ್ಗಳನ್ನು ನನಗೆ ಕಳಿಸ್ಲಿಕ್ಕೆ ಶುರು ಮಾಡಿದರು. ಈಗ ಡಾಕ್ಟರ್ ಗೀತಾ ಪುತ್ರನ್ ಫ್ರಮ್ ಮಲ್ಪೆ, ಡಾಕ್ಟರ್ ದೀಪಾ ಫ್ರಮ್ ಲ್ಯಾಂಬಾಯ್ಡ್ ಹಾಸ್ಪಿಟಲ್, ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ, ಇವರೆಲ್ಲ ಪೇಷಂಟ್ ಕಳಿಸ್ಲಿಕ್ಕೆ ಶುರು ಮಾಡಿದಾಗ ನನಗನ್ಸಿತ್ತು ಫಸ್ಟ್ ಫ್ಲೋರಿಗೆ ಹತ್ತಿ ಬರಲಿಕ್ಕೆ ಕಷ್ಟ ಆಗುತ್ತೆ ಏಜ್ಡ್ ಪೇಷಂಟ್ಗಳಿಗೆ ಅಂತ. ಅದರಿಂದಾಗಿ ನಾನು ಗ್ರೌಂಡ್ ಫ್ಲೋರಿಗೆ ಬರಲಿಕ್ಕೆ ಮೇಜರ್ ಡಿಸೈಡ್ ಮಾಡಿದೆ. ನಿಮ್ಮ SDM ಕಾಲೇಜ್ ಆಫ್ ಆಯುರ್ವೇದದಲ್ಲಿ ಮೇಜರ್ ಡಾಕ್ಟರ್ಸ್ ಇದ್ದಾರೆ, ಅವರವರ ಪೇಷಂಟ್ಸ್ ರೆಫರ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ನನ್ನನ್ನು ಉಡುಪಿಯಲ್ಲಿ ಬೆಳೆಸಿದ್ದೇ ಈ ಎಲ್ಲ ಸೀನಿಯರ್ ಫಿಸಿಷಿಯನ್, ನಮ್ಮ ಗಾಂಧಿ ಆಸ್ಪತ್ರೆ, ಹರಿಶ್ಚಂದ್ರ, ಇವರೆಲ್ಲ ನಾನು ಸ್ಟಾರ್ಟಿಂಗ್ ಉಡುಪಿಗೆ ಬಂದಾಗನೇ ಡಾಕ್ಟರ್ RN ಭಟ್ಟು, ಡಾಕ್ಟರ್ ವೈದ್ಯ, ಇವರೆಲ್ಲ ಪೇಷಂಟ್ಸ್ ಕಳಿಸಿದ್ದ ನನ್ನನ್ನು ಗ್ರೋ ಮಾಡಿದ್ರು ಉಡುಪಿಯಲ್ಲಿ. ಸೊ ಐ ಫೀಲ್ ದಟ್ ಉಡುಪಿ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್ ಟು ಪ್ರಾಕ್ಟೀಸ್. ಆದ್ದರಿಂದ ಈ ರಿಸ್ಕ್ ಫ್ಯಾಕ್ಟರ್ ಎಲ್ಲಿ ಬರುತ್ತೆ ಗೊತ್ತಾ? ನಾವು ಡಾಕ್ಟರ್ಸ್ ಅಂತ ಆದ್ಕೊಳ್ಳಿ ಚಾಲೆಂಜಿಂಗ್ ಆಗಿರಬೇಕು. ವಿ ಆರ್ ದ ರಿಸ್ಕ್ ಟೇಕರ್. ಒಬ್ಬ ಈಗ ಸೋಲ್ಜರ್ ಆಗಿ ಚೈನಾ ಬಾರ್ಡರ್ ಫೈಟ್ ಮಾಡ್ತೀನಿ, ಬಾಂಗ್ಲಾದೇಶ ಫೈಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ ಆಲೋಚನೆ ಮಾಡಬಾರ್ದು. ಅವನು ಯಾವುದೇ ಬಾರ್ಡರ್ ಬರಲಿ, ಇಸ್ರೇಲ್ ಬಂದರೂ ಫೈಟ್ ಮಾಡಬೇಕು. ಹಾಗೆ ಅದು ನನ್ನ ಧೋರಣೆ. ಯಾವುದೇ ಒಬ್ಬ ಡಾಕ್ಟರ್ ಆಗಿರಲಿ, ಯಾವುದೇ ಕೇಸ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಆಲೋಚನೆ ಮಾಡಿಟ್ಕೊಂಡು ನನಗೀಗ ಒಳ್ಳೆ ಬ್ಯಾಕಪ್ ಇದೆ. ಈಗ ಡಾಕ್ಟರ್ ಟಾಮ್ ದೇವೇಶಿಯ ಕಾರ್ಡಿಯಾಲಜಿಸ್ಟ್ KMC, ಡಾಕ್ಟರ್ ಪದ್ಮಕುಮಾರ್, ಡಾಕ್ಟರ್ ರಂಜನ್ ಶೆಟ್ಟಿ, ಇವರೆಲ್ಲ ಯಾವತ್ತೂ ನಮ್ಮ ಸಪೋರ್ಟಿಗಿದ್ದಾರೆ. ಡಾಕ್ಟರ್ JS ಚಂದ್ರಶೇಖರ್ ಹೇಳ್ತಾರೆ, ಯಾವ ಕೇಸ್ ತಗೋ ನನ್ನ ಹತ್ರ ಕಳಿಸು, ಏನೋ ಎಮರ್ಜೆನ್ಸಿ ಆಗಲಿ. ಸೊ ವೆನ್ ಐ ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಬ್ಯಾಕಪ್, ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಫ್ರಮ್ DMFI, ಡಾಕ್ಟರ್ ಶಶಿಕಲಾ, ಇವರೆಲ್ಲ ನನಗೆ ಯಾವತ್ತೂ ಒಂಥರ ಸಪೋರ್ಟರ್ಸ್ ಆಗಿ. ಅದರಿಂದ ನನಗೆ ಹೆದರಿಕೆನೇ ಇಲ್ಲ. ಕುಂದಾಪುರದಲ್ಲಿ ಡಾಕ್ಟರ್ ರವೀಂದ್ರ ರಾವ್ ಅಂತಿದ್ದಾರೆ, ನನ್ನ ಬ್ರದರ್, ಇವರೆಲ್ಲ ಡಾಕ್ಟರ್ ಭವಾನಿ ರಾವ್, ಇವರೆಲ್ಲ ನನಗೆ ಧೈರ್ಯಕ್ಕಿರುವಾಗ ಯಾವ ಕೇಸ್ ಯಾಕೆ ಹೆದರಬೇಕು? ಅದಕ್ಕೋಸ್ಕರ ನಾವು ಗ್ರೌಂಡ್ ಫ್ಲೋರಿಗೆ. ಸರ್, ಒಂದು ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಜೊತೆ ವರ್ಕ್ ಮಾಡುವವರು ಅವ್ರ ಬಗ್ಗೆ ಹೇಳಲೇಬೇಕು. ನೀವು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಈಗ ನೋಡಿ, ಡಾಕ್ಟರ್ ಸಂಧ್ಯಾ ಅಂತ ನನ್ನ ಜೂನಿಯರ್ ಇದ್ದಾರೆ. ಸೊ ಎನಿ ಟೈಮ್ ದೇ ಆರ್ ರೆಡಿ. ನಾನು ಯಾವುದೇ ಹೇಳಿ, ನನಗೆ ಯಾವಾಗ ಇಂಥ ದಿವಸ ಓಪನ್ ಮಾಡ್ತೀನಿ ಹೇಳುವಾಗ, ಸರ್ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಏನು ಹೇಳಿಕ್ಕಾಗಲ್ಲ. ಈಗ ನನ್ನ ಇವತ್ತು ತಾವು ರಿಸೆಪ್ಷನಲ್ಲಿ ನೋಡಿದ್ದೀವಿ, ಸುಮಿತ್ರಾ ಕಿಶೋರ್ ಅಂತಿದ್ದಾರೆ, ಪ್ರೀತಿ ಸನಿಲ್ ಅಂತಿದ್ದಾರೆ, ಆಮೇಲೆ ಸುಪ್ರೀತಾ ಮಾಬೆನ್ ಅಂತಿದ್ದಾರೆ, ಆಮೇಲೆ ಜೆನಿಫರ್ ಅಂತಿದ್ದಾರೆ, ಆಮೇಲೆ ಮಲ್ಲಿಕಾ ಅಂತಿದ್ದಾರೆ. ಇವರೆಲ್ಲ ಹೇಗೆ ಅಂದರೆ ನಮ್ಮ ಒಂದು ಆರ್ಮಿ. ನನ್ನ ಯಾವುದೇ ಸ್ಟಾಫು ನಾನು ಯಾವಾಗಲೇ ಕರೆದಾಗ ನಾವು ಬರಲ್ಲ ಅಂತ ಹೇಳಿಲ್ಲ. ದೇ ಆಲ್ ಲವ್ ದ ಕ್ಲಿನಿಕ್ ಲೈಕ್ ಎ ಫ್ಯಾಮಿಲಿ. ಈಗ ನಾನು ಅವ್ರಿಗೆ ಒಂದೇ ವಿಷಯ ಹೇಳೋದು, ನಾವು ಎವ್ರಿ ಫೋರ್ಟ್ನೈಟ್ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದಾಗ ಆ ಒಂದು ವಾರದಲ್ಲಿ ಅಥವಾ ಆ 15 ದಿವಸದಲ್ಲಿ ನಮ್ಮಿಂದ ಏನು ತಪ್ಪಾಯಿತು, ಯಾವ ಪೇಷಂಟ್ ಬೇಸರದಲ್ಲಿ ವಾಪಸ್ ಹೋದರು, ರಿಸೆಪ್ಷನಲ್ಲಿ ಏನು ಮಿಸ್ಟೇಕ್ ಆಯಿತು, ಒಳಗೇನು ಮಿಸ್ಟೇಕ್ ಆಯಿತು, ನಿಮಗೆಲ್ಲ ಕೆಲಸ ಮಾಡೋಕ್ಕೆ ಯಾವ ಥರದ ವಾತಾವರಣ ಡಿಸ್ಟರ್ಬ್ ಮಾಡುತ್ತೆ, ಈ ಪ್ರಶ್ನೆ ನಾನು ಅವ್ರ ಹತ್ರ ಕೇಳ್ತಾ ಇರ್ತೀನಿ. ನಾನು ಏನು ಫೆಸಿಲಿಟಿ ನೀವು ಮಾಡಿಕೊಟ್ರೆ ನೀವು ಕೆಲಸ ಮಾಡ್ಬೋದು. ಇಂಥ ಇಂಟ್ರ್ಯಾಕ್ಷನ್ ನಮ್ಮಲ್ಲಿ ಮೀಟಿಂಗ್ಸ್ ಆಗ್ತಾ ಇರೋದ್ರಿಂದಾಗಿ ನಮಗೇನಾಗ್ತದೆ ಅಂತ ಹೇಳಿದ್ರೆ, ಪೇಷಂಟ್ಗಳು ಹ್ಯಾಂಡಲ್ ಮಾಡುವಾಗ ನಾನು CCTV ನೋಡ್ತಾ ಇರ್ತೇನೆ. ಅವ್ರೇನಾರು ರಫ್ ಮಾತಾಡಿದ್ರೆ, ಪೇಷಂಟ್ ಏನಾದ್ರು ಇರಿಟೇಷನಲ್ಲಿ ಹೋದ್ರೆ, ಚಾರ್ಜಸ್ ಹೇಳಿದಾಗ ಪೇಷಂಟ್ ಏನಾದ್ರು, ಡೆಂಟಿಸ್ಟ್ರಿ ಸಪೋಸ್ ಟು ಬಿ ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್, ಪೇಷಂಟ್ ಏನಾದ್ರು ಇರಿಟೇಟ್ ಆಯಿತಾ, ಇಂಥದ್ದನ್ನೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ನನ್ನ ಸ್ಟಾಫು ಮಾನಿಟರ್ ಮಾಡ್ತಾ ಇರ್ತಾರೆ ಯಾವುದೇ ಪೇಷಂಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹೋದ್ರೆ. ಅದರಿಂದಾಗಿ ನನಗೆ ನನ್ನ ಆರ್ಮಿ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲ. ವಿ ಹ್ಯಾವ್ ದ ಬೆಸ್ಟ್ ಆಫ್ ದ ಸ್ಟಾಫ್ ಇನ್ ದ ಕ್ಲಿನಿಕ್ ಆ್ಯಂಡ್ ದೇ ಆರ್ ಆಲ್ವೇಸ್ ವಿತ್ ಮೀ.
ಹೇಗೆ ನನಗೆ ಉಳಿದ ಡಾಕ್ಟರ್ ಸಪೋರ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಇಂಟರ್ನಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಅವರು ದಿವಸಕ್ಕೆ 8 ಗಂಟೆ ನನ್ನ ಜೊತೆ ಕಳೆಯೋದ್ರಿಂದಾಗಿ ಅವರ ಲೈಫ್ ಕಂಫರ್ಟೇಬಲ್ ಇಲ್ದಿರ ಅವರು ನನಗೆ ಹೇಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಮತ್ತು ನನಗೆ ವಿಸಿಟಿಂಗ್ ಡಾಕ್ಟರ್ಸ್ ಆಗಿ ಡಾಕ್ಟರ್ ವಿವೇಕ್ ಅಮೀನ್ ಮ್ಯಾಂಗ್ಳೂರಿಂದ ಬರ್ತಾರೆ. ಅವ್ರದ್ದು ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಮಲ್ಲಿಕಟ್ಟದಲ್ಲಿದೆ. ಅದೇ ರೀತಿ ನನ್ನ ಕ್ಲಿನಿಕ್ಗೆ ಡಾಕ್ಟರ್ ರಾಮರಾಜ್ ಅಂತ ಮಂಗಳೂರಿಂದ ಬರ್ತಾರೆ, ಅವರು ಓರಲ್ ಸರ್ಜನ್. ಮತ್ತು ಡಾಕ್ಟರ್ ಫಯಾಜ್ ಅಂತ ಬರ್ತಾರೆ, ಓರಲ್ ಸರ್ಜನ್. ಅದು ಬಿಟ್ಟರೆ ಬೇರೆ ಎಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತೇವೆ. ವಿ ಹ್ಯಾವ್ ಆಲ್ಮೋಸ್ಟ್ ಆಲ್ ದ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ವಿ ಆರ್ equipped to do all the procedures and we don't have fear correct of handling a patient. We have the fear of not handling the patient because of protocols and rules and regulations which are implemented by non-medical people. ಇದೊಂದೇ ಹೆದರಿಕೆ ನಮಗೆ. ಯಾವಾಗ ಹೊಸ ರೂಲ್ಸ್ಗಳು ಬಂದು ಏನೋ ಒಂದು ರೂಮರ್, ಡೆಂಟಿಸ್ಟ್ ಆರ್ ಅಟ್ ದ ಹೈ ರಿಸ್ಕ್, ಐ ಎಗ್ರಿ. ಆದರೆ ನಮ್ಮನ್ನು ಕ್ಷೌರಿತರ ಜೊತೆ ಸೇರಿಸಿ ಬಾರ್ಬರ್ಸ್ ಆ್ಯಂಡ್ ಡೆಂಟಿಸ್ಟ್ ಆರ್ ವೆರಿ ರಿಸ್ಕಿ ಪೀಪಲ್ ಅಂತ ಹೇಳಿದಾಗ ನನಗೆ ಬೇಸರ ಏನಂದರೆ ಎಲ್ಲೋ ರೂಮರ್ಗಳು ಹುಟ್ಟಿ ಎಷ್ಟೋ ಜನರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇದೆ. ನಿಮ್ಮಂಥ ವಾಹಿನಿಗಳು ನಮ್ಗೆ ಬೇಕು, ನಮ್ಮ ಡಾಕ್ಟರ್ಸ್ ಬೇಕು. ಯಾಕೆಂದರೆ ಜನರ ಹೆದರಿಕೆಯನ್ನು ನಾವು ದೂರ ಮಾಡಿದ ತಕ್ಷಣ ನಮಗೆಲ್ಲನೂ ಅವರಿಗೆ ಕನ್ವೆ ಮಾಡೋಕ್ಕಾಗುತ್ತೆ. ಇಂಡಿವಿಜುವಲಿ ನಾನು ಇಲ್ಲಿ ಯಾರಿಗೆ ಹೇಳ್ಬೋದು, ನನಗೆ ಬಂದ ಪೇಷಂಟ್ಸಿಗೆ ಮಾತ್ರ ಹೇಳ್ಬೋದು. ನಮ್ಮ ಉಡುಪಿ IDA ಹ್ಯಾಸ್ ರಿಯಲಿ ವರ್ಕ್ಡ್ ವೆಲ್ ಟು ಕ್ರಿಯೇಟ್ ಅವೇರ್ನೆಸ್. ಸರ್, ಈಗ ನೀವು ಕೋವಿಡ್ ನೋಡಲ್ ಆಫೀಸರ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಾ. ಸೊ ಎಕ್ಸ್ಪೀರಿಯನ್ಸನ್ನು ಹೇಳಬೇಕಾಗುತ್ತೆ ನೀವು. ಇದು ಒಂದು ಜಿಲ್ಲಾಧಿಕಾರಿಗಳು ಕೊಟ್ಟಂತಹ ಒಂದು ಜವಾಬ್ದಾರಿ. ಐ ಬಿನ್ ಅಪಾಯಿಂಟೆಡ್ ಆ್ಯಸ್ ಅ ನೋಡಲ್ ಆಫೀಸರ್ ಫಾರ್ ಫೇಸ್ 2 ಕೋವಿಡ್. ಮತ್ತು ಸ್ಕೌಟಿನ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನಾವು ವಾರಿಯರ್ಸನ್ನು, ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸನ್ನು ಕಳಿಸ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿ. SSLC ಎಕ್ಸಾಮ್ ಆಗುವಾಗ ಮತ್ತು ಈ ಮಾಸ್ಕ್ ಡಿಸ್ಟ್ರಿಬ್ಯೂಷನಲ್ಲೆಲ್ಲ ಇದೆಲ್ಲ ಪ್ಲ್ಯಾನ್ ನಮ್ಮ PGR ಸಿಂಧ್ಯಾ, ಫಾರ್ಮರ್ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅವರ ಒಂದು ಬ್ಲೆಸ್ಸಿಂಗ್ಸ್ ಅಥವಾ ಅವರ ಗೈಡೆನ್ಸ್. ವಿಚಾರ ಏನಂತ ಹೇಳಿದ್ರೆ, ಜನರಿಗೆ ಲಾಕ್ಡೌನ್, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್, ಅಡ್ಮಿಷನ್ ಏನೂ ಅರ್ಥ ಆಗಿಲ್ಲ. ಅದಕ್ಕೆ ಇಷ್ಟು ಕನ್ಫ್ಯೂಷನ್. ಬೇರೆ ಊರಿಂದ ಬಂದವರನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಆದರೆ ಜನರಿಗೆ ಏನಂದರೆ, ಮೊದಲು ದುಬೈಯಿಂದ ಬಂದ್ಕೊಳ್ಳಿ ಭಾಳ ಸಂತೋಷ, ಈಗ ದುಬೈಯಿಂದ ಬಂದ್ಕೊಳ್ಳಿ ಅವ್ರು ಬೇಡ, ಬಾಂಬೆಯಿಂದ ಬಂದ್ಕೊಳ್ಳಿ ಸಂತೋಷ, ಈಗ ಅವ್ರು ಬೇಡ. ವಿಚಾರ ಏನಂತ ಹೇಳಿದ್ರೆ, ಲಾಕ್ಡೌನ್ ಅಂತ ಹೇಳಿದ್ರೆ ಸೆಲ್ಫ್ ಮೇಡ್ ಅರೇಂಜ್ಮೆಂಟ್ ಟು ಕೀಪ್ ಯುವರ್ ಸೆಲ್ಫ್ ಅವೇ ಫ್ರಮ್ ದ ಆ್ಯಕ್ಟಿವಿಟಿ. ನೀವು ಒಳಗೆ ಕೂತ್ಕೊಂಡಿರೋದು 4 ಜನರು ಅದ್ರ ಮಿಕ್ಸ್ ಅದು ಒಂದು ಟೈಪ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ದಿಸ್ ಇಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ಲಾಕ್ಡೌನ್. ಕೀಪ್ ಯುವರ್ ಸೆಲ್ಫ್ ಅವೇ. ಅಗತ್ಯ ಇದ್ದಾಗ ಮಾತ್ರ ಹೊರ ಬನ್ನಿ. ಇದು ಇನ್ನೂ ಕಂಟಿನ್ಯೂ ಆಗುತ್ತೆ. ಇನ್ನು ಕೋವಿಡ್ ನಿಮ್ಮ ಲೈಫಿಂದ ಹೋಗುವವರೆಗೆ ಅದು ಕಂಟಿನ್ಯೂ ಆಗುತ್ತೆ. ಇನ್ನು 1 ವರ್ಷ 2 ವರ್ಷ ಇರ್ಬೋದು, ಮ್ಯೂಟೇಷನ್ ಆಗಿ ಅದು ಅಲ್ಲಿಗೆ ನಿಂತೋಗ್ಬೋದು. ಹೇಗೆ ಏಡ್ಸ್ ಬಗ್ಗೆ ನಾವೀಗ ಮಾತಾಡ್ತಾನೆ ಇಲ್ಲ, ಅದೇ ಥರ ಕೋವಿಡ್, ಈ ಎಲ್ಲ ವೈರಸ್ಗಳು ಒಂದು ಮ್ಯೂಟೇಷನ್ ಅಂತ ಸಡನ್ ಬದಲಾವಣೆ. ಎರಡನೇ ವಿಚಾರ, ಈಗ ಒಂದು ಲಾಕ್ಡೌನ್ ಅಂತ ಆಯಿತು. ಲಾಕ್ಡೌನ್ ನಾವೇ ನಮ್ಮನ್ನು ಮಾಡ್ಕೊಳ್ಳೋದು. ಲಾಕ್ಡೌನ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಕಿದ ನಿರ್ಬಂಧ ಮುಗೀತು, ಇನ್ನು ನಾವು ನಮಗೆ ನಿರ್ಬಂಧ ಹಾಕ್ಬೋದು. ಅನಗತ್ಯ ಓಡಾಡೋದು, ಅನಂತರ ಪಾರ್ಟಿಂಗ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವಾಯ್ಡ್ ಮಾಡೋದು ಮಾಡಬಾರ್ದು. ಎರಡನೇದು ಕ್ವಾರಂಟೈನ್. ಕ್ವಾರಂಟೈನ್ ಅಂದರೆ ಏನಂತ ಹೇಳಿದ್ರೆ, ದೂರದ ಊರಿನ ಬಂದವರು ನಮ್ಮ ಮನೆಗಳಲ್ಲಿ ನಮ್ಮನ್ನು ನಿರ್ಬಂಧಿಸಿಕೊಳ್ಳುವಂಥದ್ದು, ನಮ್ಮ ಪ್ರೈಮರಿ ಅವರು ಕಾಂಟ್ಯಾಕ್ಟ್ಸನ್ನು ಮಾಡದೇ ಇರುವಂಥದ್ದು. ನಮ್ಮ ಮನೆಯವರಿಂದ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದ್ದರೆ ಅಥವಾ ಹತ್ತಿರ ಒಂದು ಮನೇಲಿದ್ದರೆ ಆ ಮನೇಲಿ ಇದ್ದುಕೊಂಡು ಆದಷ್ಟು ಪಬ್ಲಿಕ್ ಇಂಟ್ರಾಕ್ಷನನ್ನು ಕಮ್ಮಿ ಮಾಡೋದು. ಇದು ಸೆಲ್ಫ್ ಕ್ವಾರಂಟೈನಿಂಗ್. ದೂರದ ಊರಿಂದ ಯಾವುದು ಈಗ ನಮ್ಮ ರೆಡ್ ಸ್ಪಾಟ್ಸ್ ಊರಿಂದ ಬಂದವರು ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡು. ಇನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತ ಹೇಳಿದ್ರೆ ಜನರು ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಎಜುಕೇಷನ್ ಲೆವೆಲ್ ಕಮ್ಮಿ ಅಥವಾ ನಮ್ಮ ಸ್ವಲ್ಪ ಉಡಾಪೆ ಊಟಾಟಿಕೆ ನಾವು ಮಾಡ್ಕೊಳ್ಳಲ್ಲ, ಅಥವಾ ಹೊರಗೂರಿಂದ ಬಂದರೆ ತಿರುಗಾಡ್ತಾ ಇರೋದು. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಡೂಯಿಂಗ್ ಇಸ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಕೆಲವು ಇನ್ಸ್ಟಿಟ್ಯೂಷನ್ಗಳನ್ನು ಇದು ಮಾಡ್ಕೊಂಡು, ಆದರೆ ಕೆಲವರಿಗೆ ಅಯ್ಯೋ ನಾನು ಹಾಸ್ಟೆಲಲ್ಲಿ ಇರೋದಾ, ನಾನು ಪಬ್ಲಿಕ್ ಡಾರ್ಮೆಟ್ರಿಯಲ್ಲಿ ಇರೋದಾ, ನಾನು ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತ ಹೇಳಿದ್ರೆ ಕೆಲವು ಆಸ್ಪತ್ರೆಗಳಂತ ಕೆಲವು ಹೋಟೆಲ್ಗಳನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಅವರು ದುಡ್ಡು ಕೊಟ್ಟು ಆ ಹೋಟೆಲಲ್ಲಿ ಇರುವಂಥದ್ದು ನಿರ್ಬಂಧಗಳು. ಆಗ ಸಹ ನೀವು ಆಲೋಚನೆ ಮಾಡಿ, ಆ ಹೋಟೆಲ್ನ ವರ್ಕರ್ಸ್ ಇದ್ದ ಲೈಫ್ ಎಷ್ಟು ರಿಸ್ಕಲ್ಲಿದೆ, ಅವರಿಗೆ ಊಟ ಕೊಡುವವರ ಲೈಫ್ ಎಷ್ಟು ರಿಸ್ಕಲ್ಲಿದೆ. ಓಕೆ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂದರೆ ಯಾರಿಗೆ ಕಷ್ಟ ಆಗುತ್ತೆ ಅಂಥವ್ರಿಗೊಂದು ವ್ಯವಸ್ಥೆ. ಅವರಿಗೂ ನಮ್ಮ ಶಾಸಕರು ಅವರು ಇವರೆಲ್ಲ ಸೇರ್ಕೊಂಡು ತುಂಬ ಊಟ ಎಲ್ಲ ಕೊಟ್ಟರು. ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಆಸರೆ ಹಾಗೂ ಉಡುಪಿಯ ತುಂಬ ದಾನಿಗಳು ಊಟ ಕೊಟ್ಟರು ಅವರಿಗೆ. ಫರ್ದರ್ ಇನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಆದ ಮೇಲೆ ಅದು 14 ದಿವಸ ಆದ್ಕೊಂಡು ಇನ್ನು 14 ದಿವಸ ಹೋಮ್ ಕ್ವಾರಂಟೈನ್. ಅದು ಜನರಿಗೆಲ್ಲ ಟೆನ್ಷನ್, ಈ ಕ್ವಾರಂಟೈನ್ ಯಾಕೆ, ನಮಗೆ ನಿರ್ಬಂಧ ಯಾಕೆ ಅಂತ. ರೂಲ್ಸ್ ಏನಂತ ಹೇಳಿದ್ರೆ, ನೀವು ಸಾಮಾಜಿಕ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವ ಒಂದು ಕ್ರಮ ಇದು. ವೆನ್ ಯು ಆರ್ ಸಸ್ಪೆಕ್ಟೆಡ್, ದರ್ ಇಸ್ ಅ ಡಿಫ್ರೆನ್ಸ್. ಇನ್ಫೆಕ್ಟೆಡ್ ಆ್ಯಂಡ್ ಸಸ್ಪೆಕ್ಟೆಡ್ ಆ್ಯಂಡ್ ಎಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್. ಜನರಿಗೆ ಇದು ಅರ್ಥ ಆಗಲಿಲ್ಲ. ಇನ್ಫೆಕ್ಟೆಡ್ ಅಂದರೆ ಯಾರಿಗೆ ರೋಗ ಇದೆ ಅವರಿಗೆ ಇನ್ಫೆಕ್ಟೆಡ್, ಅವರನ್ನು ಡೈರೆಕ್ಟ್
ಕ್ವಾರಂಟೈನ್ ಸೆಂಟರಿಂದ ಸ್ವ್ಯಾಬ್ ಮಾಡಿ ಅವರು ಇನ್ಫೆಕ್ಟೆಡ್ ಅಂತ ಅರ್ಥ ಆದ ತಕ್ಷಣ ಡೈರೆಕ್ಟ್ ಅವರನ್ನು ಕೋವಿಡ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅರ್ಥ ಆಯ್ತಾ? ಇದು ಇನ್ಫೆಕ್ಟೆಡ್ ಕೇಸನ್ನು. ಇನ್ನು ಸಸ್ಪೆಕ್ಟೆಡ್ ಕೇಸನ್ನು ಯಾರಿಗಿದೆ, ಅವರು ಅಬ್ಸರ್ವೇಷನ್ ಇದ್ದಾರೆ, ಅವರಿಗೆ ಸಿಂಪ್ಟಮ್ಸ್ ಇದೆ, ಅವರನ್ನು ಸಸ್ಪೆಕ್ಟೆಡ್ ಅಂತ ಕರೀತಾರೆ. ಅವರನ್ನು ಉದ್ಯಾರ STM ಆಸ್ಪತ್ರೆಗೆ ಡೈರೆಕ್ಟ್ ಹಾಕಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಜನರಿಗೆ ಅದು ಅರ್ಥ ಆಗ್ತಾ ಇದೆ. ಯಾರಿಗೀಗ ತಾವು ನೋಡಿರ್ಬೋದು, ಒಂದು ಚೆಕ್ ಪೋಸ್ಟ್ ಪಾಸ್ ಆಗಿ ಬಂದಾಗ ಅಲ್ಲಿ ಯಾರೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ ಅವರನ್ನು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್, ಅವರನ್ನು ಸಸ್ಪೆಕ್ಟೆಡ್ ಕೇಸ್ ಆಗುವಾಗ ಉದ್ಯಾವರದಲ್ಲಿ ಇಟ್ಟಿದ್ದಾರೆ. ಅವರು ನೆಗೆಟಿವ್ ಬಂದ ತಕ್ಷಣ ಅವರನ್ನು ಮನೆ ಕಳಿಸಿ ಆಗಿದೆ, ಮನೆ ಕಳಿಸಿ ಹೋಮ್ ಕ್ವಾರಂಟೈನ್. ಇನ್ನು ಸಸ್ಪೆಕ್ಟೆಡ್ ಆದವರು ಇನ್ಫೆಕ್ಟೆಡ್ ಆದಗಳು ಡೈರೆಕ್ಟ್ ಕೋವಿಡ್ ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ದರಿಂದಾಗಿ ಅವರು ಜನರ ಕಾಂಟ್ಯಾಕ್ಟಿಗೆ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಜನ ಹೇಳಕ್ಕೆ ಶುರು ಮಾಡಿದ್ರು, ಅಯ್ಯೋ ಕೊರೋನಾ ಎಲ್ದಿರಬೇಕಾದ್ರೆ ನೀವೆಲ್ಲ ಬಾಗಿಲಾಗಿ ಕೂತ್ರಿ, ಈಗ ಕೊರೋನಾ ಬಂದ ತಕ್ಷಣ ಎಲ್ಲ ಹೋಗಿ ಮಾಡಿ. ಇಲ್ಲ, ವಿ ಆರ್ ಇನ್ ಕೊರೋನಾ phase 1, phase 2, phase 3, phase 4. ಇನ್ನು ಕಮ್ಯುನಿಟಿ ಸ್ಪ್ರೆಡ್ ಇಲ್ಲ. ಜನರು ಅರ್ಥ ಮಾಡ್ಕೊಳ್ಬೇಕು, ಕಮ್ಯುನಿಟಿ ಸ್ಪ್ರೆಡ್ ಅಂದರೆ ಏನಂತ ಹೇಳಿದ್ರೆ, ಯಾವಾಗ ಒಳಗೆ ಸಸ್ಪೆಕ್ಟೆಡ್ ಕೇಸ್ ಇರ್ತದೆ ಅದು ಒಬ್ಬರಿಂದ ಒಬ್ಬರಿಗೆ. ನಾವು ಈ ಕಾಂಟ್ಯಾಕ್ಟ್ಸ್ಗಳನ್ನು ಡಿವೈಡ್ ಮಾಡಿದ್ದೇವೆ, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್. ಪ್ರೈಮರಿ ಅಂತ ಹೇಳಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್, ಫ್ಯಾಮಿಲಿ ಮೆಂಬರ್. ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂದರೆ ಅವರು ಆ ಕಮ್ಯುನಿಟಿಯಲ್ಲಿ ಓಡಾಡಿದಾಗ ಬರುವಂಥದ್ದು, ಅದು ಸೆಕೆಂಡ್ರಿ ಕಾಂಟ್ಯಾಕ್ಟ್. ಈ ಥರ ಮಾಡಿ ಯಾವಾಗ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟನ್ನು ಸಸ್ಪೆಕ್ಟೆಡ್ ಅಂತ ಮಾಡಿ ಅವರನ್ನು ಟೆಸ್ಟ್ ಮಾಡಿ, ಅದು ಸಹ ಒಂದು ಟೆಸ್ಟ್ ಕೆಲವು ಸರಿ ಪಾಸಿಟಿವ್ ಬಂದಾಗ ಸೆಕೆಂಡ್ ಟೆಸ್ಟ್ ಮಾಡಿ, ಅದಕ್ಕೆಲ್ಲ ರೂಲ್ಸ್ ಇದೆ. ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಬಂದ ಪಾಸಿಟಿವ್ ಕೇಸನ್ನು ಕೆಲವು ಸರಿ ಪುನಃ ಗೌರ್ಮೆಂಟ್ ಲ್ಯಾಬ್ಗಳಲ್ಲಿ ಮಾಡಿಕೊಂಡು ಅದರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದಾಗಿ ಇಷ್ಟೆಲ್ಲ ತಗೊಂಡದ್ರಿಂದ ಕಮ್ಯುನಿಟಿ ಸ್ಪ್ರೆಡ್ ಇಲ್ಲ ಅಂದರೆ ವಿ ಆರ್ ಬ್ಲೆಸ್ಡ್ ಟು ಬಿ ಇನ್ ಉಡುಪಿ. ದ್ಯಾಟ್ ನಮ್ದೇನೂ ಮಿಸ್ಟೇಕ್ ಆಗಿಲ್ಲ ಅಥವಾ ತಪ್ಪಿ ಹೋಗಿಲ್ಲ. ವಿ ಆರ್ ಇನ್ ದ ಟ್ರ್ಯಾಕ್. ದ ಡೇ ವಿಲ್ ಕಮ್ ವೆನ್ there is no community spread. Udupi people are not suffering. People who have come have gone to the quarantine centers. From there they were directly shifted to the hospital. They were treated and they were discharged also. ಆದ್ದರಿಂದಾಗಿ ಒಂದೊಂದು ದಿವಸದಲ್ಲಿ 30 ಕೇಸು 20 ಕೇಸು 10 ಕೇಸ್ ಬಂದರೆ ಟೆನ್ಷನ್ ಮಾಡ್ಕೊಳ್ಳೋ ಕ್ರಮ ಇಲ್ಲ. ಆರೋಗ್ಯ ಇಲಾಖೆಯೂ ತಪ್ಪಿಲ್ಲ, ಡಾಕ್ಟರ್ಸು ತಪ್ಪಿಲ್ಲ, ಯಾರೂ ತಪ್ಪಿಲ್ಲ. ಬಟ್ ಥಿಂಗ್ಸ್ ವಿಲ್ ಸೆಟಲ್ ಡೌನ್. ಇದು ಒಂದು ವಿಚಾರ. ಇನ್ನೊಂದು HCQ ಅಂದರೆ ಆ್ಯಂಟಿ ಮಲೇರಿಯಲ್ ಮೆಡಿಸಿನ್ ತಗೊಳ್ಳುವ ವಿಚಾರದಲ್ಲಿ ನಮ್ಮಂಥ ಹೆಲ್ತ್ ಕೇರ್ ವರ್ಕರ್ಸಿಗೆ ICMR ಪ್ರೋಟೋಕಾಲ್ಸ್ ಪ್ರಕಾರ ನಾವೆಲ್ಲರೂ ಆ್ಯಂಟಿ ಮಲೇರಿಯಲ್ HCQ ಮೆಡಿಸಿನ್ನ, ಹೈಡ್ರಾಕ್ಸಿಕ್ವಿನಲೋನ್ ಮೆಡಿಸಿನನ್ನು ತಗೊಳ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ 400 mg ಟ್ಯಾಬ್ಲೆಟನ್ನು ಸೆಲ್ಫ್ ಮೆಡಿಕೇಷನ್ ಯಾರೂ ಮಾಡ್ಕೊಳ್ಬಾರ್ದು. ಎಗೇನ್ಸ್ಟ್ ಮೆಡಿಕಲ್ ಪ್ರಿಸ್ಕ್ರಿಪ್ಷನನ್ನು 400 mg ಬೆಳಗ್ಗೆ 400 mg ರಾತ್ರಿ ಅಂತ ತಗೊಂಡ್ರೆ ಅದು ಒಂದು ಡೋಸ್ ಆಯಿತು. ಆಮೇಲೆ 7 ದಿವಸದ ನಂತರ, ಆಮೇಲೆ 7 ದಿವಸ, ಹೀಗೆ ಪ್ರೈಮರಿ ಒಂಥರ ಡೈರೆಕ್ಟ್ ಪೇಷಂಟ್ ಕಾಂಟ್ಯಾಕ್ಟ್ ಇರುವವರು 7 ವಾರ ಮಾಡ್ತಾರೆ, ಇಲ್ದಿರೆ 4 ವಾರ ಇದೆ, ಇಲ್ಲಿಂದ 3 ವಾರ ಇದ್ದಾರೆ. ಅದ್ರ ಜೊತೆಗೆ ವಿಟಮಿನ್ D ಮತ್ತು ವಿಟಮಿನ್ C ಅನ್ನು ತಗೊಳ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಅಥವಾ ICMR ಪ್ರಿಸ್ಕ್ರೈಬ್ಡ್ ಇದು ಏನು ಪ್ರಿಕಾಷನರಿ ಮೆಷರ್ ದಟ್ ವಿ ಆರ್ ಏಬಲ್ ಟು ಫೈಟ್ ಅಗೇನ್ಸ್ಟ್. ಅದರಿಂದಾಗಿ ಡಾಕ್ಟರ್ಸನ್ನು ಅದನ್ನು ಅವರು ತಗೊಳ್ತಾ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ. ಮೆಡಿಸಿನ್ ಎಲ್ಲ ಭಾಳ ಸ್ಟ್ರಾಂಗ್ ಇರುತ್ತೆ. ಅದನ್ನು ತಗೊಂಡಿರೋದ್ರಿಂದ ಡಾಕ್ಟರ್ಸ್ ಆರ್ ಆಲ್ಸೋ ಸೇಫ್, ಕ್ಲಿನಿಕ್ಕಿಗೆ ಹೋಗೋದು ಸೇಫ್. ಇದೆಲ್ಲ ನಾನು ಒಂದು ಅಸೋಸಿಯೇಟ್ ನೋಡಲ್ ಆಫೀಸರ್ ಆಗಿರೋದು ನನ್ನ ಜವಾಬ್ದಾರಿ ಸಮಾಜಕ್ಕೆ ತಿಳಿಸುವಂಥದ್ದು. ಥ್ಯಾಂಕ್ ಯು ಫಾರ್ ದಟ್ ಕ್ವಶನ್. ಸೊ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಅಟ್ ಲಾಸ್ಟಿಗೆ ಏನು ಹೇಳ್ತೀರಾ ನಮ್ಮ ಬರುವಂಥ ಕಸ್ಟಮರ್ಸ್ ಆಗಲಿ, ಆ್ಯಂಡ್ ಮೇ ಬಿ ಕೆಲವರಿಗೆ ಹೆದರಿಕೆ ತುಂಬ ಇರುತ್ತೆ. ಸೊ ಅಟ್ ಲಾಸ್ಟ್ ಒನ್ ಪಾಯಿಂಟ್ ಹೇಳೋದಾದರೆ ಹೇಗೆ? ನೆವರ್ ಕರ್ಸ್ ದ ಡಾರ್ಕ್ನೆಸ್, ಲೈಟ್ ಅ ಕ್ಯಾಂಡಲ್ ಹೇಳ್ತೀನಿ. ಅಂದರೆ ಯಾವುದೇ ಕಾರಣಕ್ಕೋಸ್ಕರ ಸಹ ನೀವು ಕತ್ತಲೆಯನ್ನು ಬೈದುಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೆಳಕನ್ನು ಹಚ್ಚಿ. ಬೆಳಕನ್ನು ಯಾರು ಹಚ್ತೀರಿ? ನಮ್ಮಂಥ ಡಾಕ್ಟರ್ ಬಳಿಗೆ ಬಂದರೆ ನಾವು ಹಚ್ತೀವಿ, ನಿಮ್ಮಂಥ ವಾಹಿನಿಗಳ ಬಳಿಗೆ ಹೋದರೆ ನಾವು ನಾನು ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಡಾಕ್ಟರ್ಸ್ ಆರ್ ಹಿಯರ್ ರಿಸ್ಕಿಂಗ್ ಅವರ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಫಾರ್ ಯು. ಯು ಹ್ಯಾವ್ ಟು ಟ್ರಸ್ಟ್ ಅಸ್ ಲೈಕ್ ಹೌ ಯು ಟ್ರಸ್ಟ್ ಯುವರ್ ಮದರ್ ಆ್ಯಂಡ್ ದ ಗಾಡ್. ಅದಕ್ಕೆ ಭಾವನೆಗಳಿಗೆ ಸ್ಪಂದಿಸುವಂತಹ ವಾಹಿನಿ ಸ್ಪಂದನ. ಐ ಆಮ್ ಹ್ಯಾಪಿ ಟು ಇಂಟರ್ವ್ಯೂಯಿಂಗ್ ವಿತ್ ಸ್ಪಂದನ. ಅಲ್ಲದೆ ಇವತ್ತು ಸ್ವಲ್ಪ ಕಷ್ಟ ಇತ್ತು ನನ್ನ ಪರಿಸ್ಥಿತಿ, ಆದರೆ ನಿಮ್ಮಂಥವ್ರು ಇಂಥ ಹೊಸ ಕಾನ್ಸೆಪ್ಟ್ ತಗೊಂಡು ಬಂದದ್ದನ್ನು ನಾನು ಕಾಂಪ್ಲಿಮೆಂಟ್ ಮಾಡ್ತೇನೆ. ಆಮೇಲೆ ಇಂತಹ ಭಾವನೆಗಳಿಗೆ ನೀವು ಸ್ಪಂದಿಸ್ತಾ ಇದ್ದರೆ ಜನರಿಗೂ ಏನಾಗುತ್ತೆ ಅಂದರೆ, ಓಕೆ ದರ್ ಈಸ್ ಚಾನೆಲ್ ಫಾರ್ ಅಸ್ ಟು ರೆಸ್ಪಾಂಡ್ ಟು ಅವರ್ ಟೆನ್ಷನ್. ತಾಯಿ ಹೇಗೆ ಒಂದು ಮಗುವಿನ ಭಾವನೆಗಳಿಗೆ ಸ್ಪಂದಿಸ್ತಾರೆ, ಹಾಗೆ ಒಂದು ವೈದ್ಯರುಗಳು ಮತ್ತು ಒಂದು ವಾಹಿನಿ ಸ್ಪಂದಿಸಿದರೆ ಮೀಡಿಯಾ ಆ್ಯಂಡ್ ಮೆಡಿಸಿನ್ ಆರ್ ಟುಗೆದರ್ ವಿ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಆ್ಯಂಡ್ ದಟ್ ವಿಲ್ ಪ್ಲೇ ಮ್ಯೂಸಿಕ್ ಇನ್ ಎವ್ರಿಬಡೀಸ್ ಲೈಫ್. ಎಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಸೊ ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ಏನು ಬರಬೇಕಾ ಬೇಡವಾ ಅಂತ. ಸೊ ನನ್ನ ಪ್ರಕಾರ ನಿಮ್ಮ ಒಂದು ಮಾತಿನಿಂದ ಕಂಪ್ಲೀಟಾಗಿ ಅವರ ಒಂದು ಡೌಟ್ ಒಂದು ಕ್ಲಿಯರ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಡಾಕ್ಟರ್ ವಿಜೇಂದ್ರ ರಾವ್ ಅವರು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಕ್ಲಿನಿಕ್ ಬಗ್ಗೆ. ಸೊ ಕೆಲವರಿಗೆ ತುಂಬ ಡೌಟ್ಸ್ ಇರುತ್ತೆ, ಸೊ ಆ ಕ್ಲಿನಿಕ್ಕಿಗೆ ಬರಬೇಕಾ ಬೇಡವಾ ಅಂತ. ಸೊ ಅದನ್ನು ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ.
ಸೊ ಇದೇ ಒಂದು ಕಾರ್ಯಕ್ರಮ ಸೀರೀಸ್ ಆಗಿ ಬರ್ತಾ ಇರುತ್ತೆ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್ಗೆ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.